ಉಳಿದಿಟ್ಟು ಇವರು ಎಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು, ಹಾಗೆ ಒಂದು ಪ್ರಸ್ತಾವನೆಯನ್ನು ಕೂಡ ಜೊತೆಗೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಆಂಗ್ಲ ಮಾಧ್ಯಮ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದ ನೂತನ ಪದಾಧಿಕಾರಿಗಳ ಪದಗ್ರಹಣದ ಕಾರ್ಯಕ್ರಮ ಇನ್ನೇನು ನಡೆಯಲಿಕ್ಕಿದೆ. ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಆಂಗ್ಲ ಮಾಧ್ಯಮ ಶಾಲೆಗಳ ಈ ಒಂದು ಒಕ್ಕೂಟ 1999ರಲ್ಲಿ ಪ್ರಾರಂಭ ಆದಂತಹ ಈ ಒಕ್ಕೂಟ ನಮಗೆಲ್ಲರಿಗೂ ಕೂಡ ತಿಳಿದಿರುವಂತೆ ವೈ ಮೊಹಮ್ಮದ್ ಬ್ಯಾರಿಯವರು, ನಮ್ಮ ಸಿಸ್ಟರ್ ಕ್ರಿಸ್ಟಲ್ಲರವರು, ನಮ್ಮ JB ಸಿಕ್ವೇರ್ರವರು, ಸವಣೂರು ಸೀತಾರಾಮ್ ರೈ ಅವರು, ನಮ್ಮ ಜಯಶ್ವರ್ ರೈ ಅವರು, ಈ ರೀತಿ ಬಹಳಷ್ಟು ವಿದ್ಯಾಸಂಸ್ಥೆಗಳ ಆಡಳಿತ ಮಂಡಳಿಗಳ ಅಧ್ಯಕ್ಷರು, ಸಂಚಾಲಕರ ಒಂದು ಒಟ್ಟುಗೂಡುವಿಕೆಯಿಂದ ಪ್ರಾರಂಭ ಆದಂತಹ ಈ ಒಂದು ಒಕ್ಕೂಟ ನಿರಂತರವಾಗಿ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಗಳ ಏನು ಸಮಸ್ಯೆಗಳಿದೆ, ಅವರ ಇನ್ನಿತರ ಆ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಒಂದು ಸಂಘಟನಾತ್ಮಕವಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇಲ್ಲಿಯವರೆಗೆ ಈ ಒಕ್ಕೂಟ ನಡೆದು ಬಂದಿದೆ. ನಮ್ಮ ವೈ ಮೊಹಮ್ಮದ್ ಬ್ಯಾರಿಯನ್ನು ನಾನು ಆವಾಗ ನೆನೆಸ್ತೇನೆ. ಈಗ ಅವರು ನಮ್ಮ ಜೊತೆ ಇಲ್ಲ, ದೈವಾಧೀನರಾಗಿದ್ದಾರೆ. ಬಹಳ ಅತ್ಯಂತ ಕ್ರಿಯಾಶೀಲರವಾಗಿ ಈ ಒಕ್ಕೂಟವನ್ನು ಬೆಳೆಸುವಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಅವರ ಜೊತೆ ನಾನು ಕಾರ್ಯದರ್ಶಿಯಾಗಿ ಬಹಳಷ್ಟು ವರ್ಷಗಳವರೆಗೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ದೇನೆ. ನಮ್ಮ ಗೌರವ ಅಧ್ಯಕ್ಷರಾದಂಥ ಈಗಿನ ಸೀತಾರಾಮ್ ರೈ ಸವಣೂರವರು ಅವರ DCC ಬ್ಯಾಂಕಿನ ಅಗತ್ಯವಾದ ಒಂದು ಕಾರ್ಯನಿಮಿತ್ತ ಅವರು ಬರುವುದಿಲ್ಲ, ಮುಂದಿನ ಕಾರ್ಯಕ್ರಮದಿಂದ ಬರ್ತೇನೆ ಅಂತೇಳಿ ನನಗೆ ವಾಟ್ಸಪ್ ಮೂಲಕ ತಿಳಿಸಿದ್ದಾರೆ. ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಈ ಒಂದು ಸಂಘಟನೆಯ ಮುಖಾಂತರ ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಸಂದರ್ಭದಲ್ಲಿ ಈಗ ಬಹಳ ಸುಲಭವಾಗಿ ವಿದ್ಯಾಸಂಸ್ಥೆಗೆ ನಡೀತಾ ಇದೆ. ಒಂದು ಸಂದರ್ಭವಿತ್ತು, ಯಾವ ರೀತಿ ಅಂತ ಹೇಳಿದ್ರೆ, ಆಂಗ್ಲ ಮಾಧ್ಯಮ ಶಿಕ್ಷಣಕ್ಕೆ ಅನುಮತಿಯನ್ನು ಪಡೆಯದೇ ನೀವು ಆಂಗ್ಲ ಮಾಧ್ಯಮ ಶಾಲೆಯನ್ನು ನಡೆಸ್ತೀರಿ, ನಿಮ್ಮದು ಕಂಗ್ಲೀಷ್ ಶಾಲೆ ಅಂತೇಳಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಅಡ್ಡಿ ಆತಂಕಗಳು ಬಂದಾಗ ಅದನ್ನು ದಿಟ್ಟತನದಿಂದ ಎದುರಿಸಿದಂತಹ ಒಂದು ಸಂಘಟನೆ ಇದ್ದರೆ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಆಂಗ್ಲ ಮಾಧ್ಯಮ ಶಾಲೆಗಳ ಒಕ್ಕೂಟ. ಈ ಒಕ್ಕೂಟದ ಮುಖಾಂತರ ಆವತ್ತು ಬಹಳಷ್ಟು ಗಡಿಬಿಡಿತ್ತು. ಯಾವ ರೀತಿ ಅಂತ ಹೇಳಿದ್ರೆ, ಶಾಲೆಗಳಲ್ಲಿ ನಮ್ಮ ಇಲಾಖೆಯವರು ಕೂಡ ಆ ರೀತಿ ನೀವು ಶಾಲೆಯನ್ನು ಪ್ರಾರಂಭಿಸಿ ನೀವು ನಾವು ಪರ್ಮಿಷನ್ ಕೊಡುವುದು ಕನ್ನಡ ಮಾಧ್ಯಮದಲ್ಲಿ ಇಂಗ್ಲೀಷಲ್ಲಿ ಮಾಡಿದ್ದು, ಆ ರೀತಿಯ ಒಂದು ಒಳ ಒಪ್ಪಂದವನ್ನು ಮಾಡಿಕೊಂಡು ಒಟ್ಟು ನಮ್ಮ ಖಾಸಗಿ ಶಾಲೆಗಳ ಒಂದು ವಿದ್ಯಾಸಂಸ್ಥೆಗಳ ಆಡಳಿತ ಮಂಡಳಿ ಪಟ್ಟಂಥ ಕಷ್ಟ ಅಥವಾ ಪಾಡು ಹೇಳುತ್ತಿರೋದು. ಅಂಥ ಒಂದು ದುಸ್ತರವಾದಂಥ ಸಮಯದಲ್ಲೂ ಕೂಡ ಇದೆಲ್ಲವನ್ನು ಎದುರಿಸಿ ಆ ಒಂದು ವಿದ್ಯಾರ್ಥಿಗಳಿಗೆ ಒಂದು ನೈತಿಕ ಗುಣಮಟ್ಟದ ಒಂದು ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡುವಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪಾತ್ರ ಬಹಳ ದೊಡ್ಡದಿದೆ. ಅದರಲ್ಲೂ ಕೂಡ ಆಂಗ್ಲ ಮಾಧ್ಯಮ ಶಾಲೆ ಅಂತ ಹೇಳಿದ್ರೆ, ಇವತ್ತು ಯಾವುದೇ ಫಲಿತಾಂಶ ಬಂದಾಗ ಅದು 10ನೇ ತರಗತಿಯ SSLCಯ ಆ ಒಂದು ರಿಸಲ್ಟ್ ಘೋಷಣೆ ಆದಾಗ ಹೈಯೆಸ್ಟ್ ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಒಳ್ಳೆಯ ಒಂದು ಫಲಿತಾಂಶನ ಕೊಡತಕ್ಕಂಥ ವಿದ್ಯಾಸಂಸ್ಥೆಗಳಿದ್ರೆ ನಮ್ಮ ಖಾಸಗಿ ವಿದ್ಯಾಸಂಸ್ಥೆಗಳು. ಅದಲ್ಲದೇ ಬೇರೆ ಬೇರೆ ರೀತಿಯಾದ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಯಲ್ಲೂ ಕೂಡ ಆ ಮಕ್ಕಳನ್ನು ಆ ರೀತಿಯಾಗಿ ತಯಾರು ಮಾಡಿ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಬಹಳ ದೊಡ್ಡದಿದೆ. ಅದಕ್ಕೆ ನಾನು ಯಾವತ್ತೂ ಹೇಳ್ತೇನೆ, ಇವತ್ತು ಖಾಸಗಿ ಶಾಲೆಗಳ ಒಂದು ಕೊಡುಗೆ ಸಮಾಜಕ್ಕೆ ಬಹಳಷ್ಟು ಇದೆ. ಒಳ್ಳೊಳ್ಳೆಯ ವಿದ್ಯಾರ್ಥಿಗಳನ್ನು ಪ್ರಜ್ಞಾವಂತ ನಾಗರಿಕರನ್ನಾಗಿ ಮಾಡುವಲ್ಲಿ ನಮ್ಮ ಆಂಗ್ಲ ಮಾಧ್ಯಮ ಶಾಲೆಗಳ ಏನು ವ್ಯವಸ್ಥೆ ಇದೆ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಸೀತಾರಾಮ್ ರೈ ಅವರು ಆವಾಗ ಹೇಳ್ತಿದ್ರು, ನಮ್ಮ ಕಮಿಟಿಯನ್ನು ಬದಲು ಮಾಡಬೇಕು, ನಾವು ಒಟ್ಟಾಗಿ ಹೊಸ ಕಮಿಟಿ ರಚನೆ ಆಗಬೇಕು ಆ ರೀತಿ ಅಂತೇಳಿ. ಹಾಗೆ ಅವರ ಒಂದು ಹೇಳಿಕೆಯ ಪ್ರಕಾರ ಕಳೆದ ಬಾರಿ ಇದೇ ಹಾಲಲ್ಲಿ ಮೀಟಿಂಗ್ ನಡೆದಾಗ ನಮ್ಮನ್ನು ಈ ಒಂದು ಒಕ್ಕೂಟಕ್ಕೆ ಅಧ್ಯಕ್ಷರನ್ನಾಗಿ ಮತ್ತು ಹಲವಾರು ಜನ ನಮ್ಮ ಪ್ರಮುಖರನ್ನ ಪದಾಧಿಕಾರನ್ನಾಗಿ ಮಾಡಿ ಇವತ್ತು ಅದರ ಒಂದು ಪದಗ್ರಹಣವನ್ನು ಮಾಡಬೇಕು ಅಂತೇಳಿ
ಅಂತೇಳಿ ನಾವು ಅಂದಾಜು ಮಾಡಿ ಇವತ್ತು ನಾವು ಈ ಪದಾಗ್ರಹಣ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ಅವತ್ತು ಬಹಳ ಮುಖ್ಯವಾಗಿ ಒಂದು ಮಾತನ್ನು ನಾನು ಹೇಳಬೇಕು. ಎಲ್ಲಿಯವರೆಗೆ ಅಂತ ಹೇಳಿದರೆ, ಅಧಿಕಾರಿಗಳು ನಮ್ಮ ಶಾಲೆಗೆ ಬರ್ತಾರೆ ಅಂತೇಳಿ ನಮಗೆ ಹೆದರಿಕೆ. ಬಂದು ನಮ್ಮ ಪುಸ್ತಕಗಳನ್ನು, ಮಕ್ಕಳ ಬ್ಯಾಗನ್ನು ಚೆಕ್ ಮಾಡೋದು, ಇಂಗ್ಲೀಷ್ ಪುಸ್ತಕ ಉಂಟಾ ಅಂತ. ಅದಕ್ಕೆ ನಾನಾಗ ಕಂಗ್ಲಿ ಸಂಬಂಧ ಪದವನ್ನು ಉಪಯೋಗ ಮಾಡಿದೆ. ಆದರೆ ಆವತ್ತು ನಾವು ಸುಪ್ರೀಂ ಕೋರ್ಟ್ ತನಕ ಹೋಗಿ ನಮ್ಮ ಒಕ್ಕೂಟದಿಂದ 112 ಶಾಲೆಗಳಿಗೆ ಆಂಗ್ಲ ಮಾಧ್ಯಮ ಶಾಲೆಯ ಒಂದು ಪರ್ಮಿಷನ್, ಇದರ ಅನುಮತಿಯನ್ನು ಕೂಡ ನಾವು ನ್ಯಾಯಾಲಯದ ಮುಖಾಂತರ ಪಡೆದು ನಮ್ಮ ಒಕ್ಕೂಟದ ಮೂಲಕ ಕೊಟ್ಟಂಥ ದಾಖಲೆಗಳು ಕೂಡ ನಮ್ಮಲ್ಲಿದೆ. ಆದರೆ ಈಗ ಸರ್ಕಾರವೇ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭ ಮಾಡಿದೆ. ಇದು ವಾಸ್ತವಿಕ. ಯಾಕೆ ಅಂತ, ಈಗಿನ ಈ ಸ್ಪರ್ಧಾತ್ಮಕ ವ್ಯವಸ್ಥೆಯಲ್ಲಿ ನಮಗೆ ವ್ಯಾವಹಾರಿಕವಾಗಿ ನಾವೆಲ್ಲರೂ ಕೂಡ ಕನ್ನಡ ನಾಡಿನ, ಈ ತುಳುನಾಡಿನ ನಾವೆಲ್ಲರೂ ಕೂಡ ಪ್ರಜ್ಞಾವಂತ ನಾವು ಈ ಮಕ್ಕಳಾದ್ರೂ ಕೂಡ ನಮಗೆ ಆಂಗ್ಲ ಭಾಷೆ ಅನಿವಾರ್ಯ. ಯಾಕೆ ಅಂತ ಹೇಳಿದ್ರೆ, ಇವತ್ತು ವ್ಯವಹಾರ ಮಾಡೋದಿದ್ರೆ ಅಥವಾ ಬೇರೆ ಬೇರೆ ವ್ಯವಸ್ಥೆಗೆ ಆಂಗ್ಲ ಭಾಷೆ ಬಹಳ ಮುಖ್ಯತೆ. ಆದರೆ ನಾನು ಬೆಂಗಳೂರಿನ ಕಡೆ ಸಭೆ ಆದಾಗ ನಾನು ಹೇಳಿದೆ, ಸರ್, ನಾವು ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು, ಆವಾಗ ಬಸವರಾಜ ಹೊರಟ್ಟಿ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು, ಮೊಹಮ್ಮದ್ ಬ್ಯಾರಿ ಅವರು, BA ಮೊಯ್ದೀನ್ರವರು, ನಾವೆಲ್ಲ ಒಂದು ತಂಡ, ಒಂದು 10-20 ಜನ ನಾವು ಬೆಂಗಳೂರಿಗೆ ಹೋದಾಗ ಆವಾಗ ಎಜುಕೇಷನ್ ಮಿನಿಸ್ಟರ್ ಹತ್ರ ಹೇಳಿದ್ದೆ, ಯಾವ ರೀತಿ ಅಂತ ಹೇಳಿದ್ರೆ, ಸರ್, ನಾವು ಆಂಗ್ಲ ಮಾಧ್ಯಮ ಶಿಕ್ಷಣ ಪರ್ಮಿಷನ್ ನಮಗೆ ಕೊಡಿ, ನಾವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಮಾಡ್ತೀವಿ ಅಂತ. ಪ್ರಥಮ ಭಾಷೆ ನಾವು ಕನ್ನಡ ಮಾಡ್ತೀವಿ. ಈಗ ಆಂಗ್ಲ ಮಾಧ್ಯಮದಲ್ಲಿ ಸಾಮಾನ್ಯವಾಗಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರುವಂಥದ್ದು. ಆ ರೀತಿಯಾಗಿ ನಾವೆಲ್ಲ ಒಟ್ಟು ಒಂದು ಆಂಗ್ಲ ಭಾಷೆಯ ಶಿಕ್ಷಣ ಬೇಕು ಅಂತೇಳಿ ಹೋರಾಟವನ್ನು ಮಾಡಿ ಈಗ ಸರ್ಕಾರವೇ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ಅಲ್ಲಲ್ಲಿ ಪಬ್ಲಿಕ್ ಸ್ಕೂಲ್ ಅಂತೇಳಿ ಮಾಡಿಕೊಂಡು LKG ಪ್ರಾರಂಭ ಮಾಡಿದ್ದು ಒಳ್ಳೆಯ ಬೆಳವಣಿಗೆ. ಒಟ್ಟಿನಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಸಂಘಟನಾತ್ಮಕವಾಗಿ ಈ ಒಂದು ಒಕ್ಕೂಟವನ್ನು ಬಲಿಷ್ಠ ಮಾಡಬೇಕಾಗ್ತದೆ. ನಮಗೆ ಸರ್ಕಾರದಿಂದ ಯಾವುದೇ ರೀತಿಯಾದ ಅದು ಅನುದಾನ ಆಗಲಿ ಇನ್ನಿತರ ಯಾವುದೇ ರೀತಿಯಾದ ವ್ಯವಸ್ಥೆ ನಮಗೆ ಸರ್ಕಾರದಿಂದ ಇಲ್ಲ. ನಮ್ಮದೆಲ್ಲ ಒಂದು ರೀತಿಯಾದ ಬಜೆಟೆಡ್ ಮಾದರಿಯ ಶಾಲೆಗಳು. ಆಗಲೇ ಕನ್ಯಾನರವರು ಹೇಳಿದರು, ಆ ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು, ಈಗ ನನ್ನ ವಿದ್ಯಾಸಂಸ್ಥೆ ದೇರಳಕಟ್ಟೆಯಲ್ಲಿ ವಿದ್ಯಾರತ್ನ ವಿದ್ಯಾಸಂಸ್ಥೆ ನನ್ನ ತಾಯಿ ಹೆಸರಿನಲ್ಲಿ ಮಾಡಿದಂಥ ವಿದ್ಯಾಸಂಸ್ಥೆ ಇದೆ. LKG 10,000 ಫೀಸ್ ನಾವು ತೆಗೊಳ್ಳುವಂಥದ್ದು, UKG 12,500 ಫೀಸ್ ತೆಗೊಳ್ಳುವಂಥದ್ದು. ಈ ರೀತಿಯಾದ ಶುಲ್ಕವನ್ನು ವಿಧಿಸಿ ಅಲ್ಲಿ 40-41 ಜನ ಸ್ಟಾಫ್ಗಳನ್ನು, ಟೀಚರ್ಸ್ಗಳನ್ನು ಇಟ್ಟು ಅವರಿಗೆ ಕೂಡ ಉದ್ಯೋಗವನ್ನು ಕೊಡೋದ್ರ ಮೂಲಕ, ನಾನು ಆಗ ಹೇಳಿದಂತೆ ಬಹಳಷ್ಟು ಖಾಸಗಿ ಶಾಲೆ ಅಂತ ಹೇಳಿದ್ರೆ ಎಷ್ಟು ಅಧ್ಯಾಪಕರಿದ್ದಾರೆ, ಎಷ್ಟು ಶಿಕ್ಷಕೇತರ ವರ್ಗದವರಿದ್ದಾರೆ, ಎಲ್ಲರಿಗೂ ಕೂಡ ಒಂದು ಉದ್ಯೋಗವನ್ನು ಕೊಟ್ಟಂಥ ವ್ಯವಸ್ಥೆ ಕೂಡ ನಮ್ಮ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಯಿಂದ ಆಗಿದೆ. ಒಟ್ಟಿನಲ್ಲಿ ಬರತಕ್ಕಂಥ ದಿನಗಳಲ್ಲಿ ನಮಗೆ ಸರ್ಕಾರದಿಂದ ಬೇರೆ ಬೇರೆ, ಇವತ್ತು ಸರ್ಕಾರ ಶಿಕ್ಷಣ ಇಲಾಖೆ ಯಾವ ರೀತಿ ಅಂತ ಹೇಳಿದ್ರೆ, ಬೆಳಿಗ್ಗೆ ಫೋನ್ ಮಾಡಿ ಸಂಜೆವರೆಗೆ ನಿಮ್ಮ ದಾಖಲೆಯನ್ನು ಕೊಡಬೇಕು ಅಂತ. ನಾನು ಬಹಳಷ್ಟು ಬಾರಿ DDPIಗೆ ಮಾಧ್ಯಮದ ಮಿತ್ರರು ನೀವು ಇಲ್ಲಿದ್ದೀರಿ, ನಾನು DDPIಗೆ ಹೇಳಿದ್ದೀನಿ, ಏನು ಸರ್ ನಿಮ್ಮದು ಒಂದು ಸರ್ಕ್ಯುಲರ್ಗೆ ಏನು ಇದಿಲ್ವಾ, ನೀವು ಇವತ್ತು ಬೆಳಿಗ್ಗೆ ಕೊಟ್ಟರೆ ಸಾಯಂಕಾಲನೇ ಕೊಡಿ ಅಂತ ಹೇಳಿದ್ರೆ, ನಮ್ಮದೇನು ಮಿಷಿನ್ ಇದೆ ಅಲ್ಲಿ, ನಮ್ಮ ಕ್ಲರಿಕಲ್ಗಳಿಗೆ ಎಷ್ಟು ಕಷ್ಟ ಇದೆ. ಶಾಲಾ ಮಕ್ಕಳ ಪಟ್ಟಿ, ತರಗತಿವಾರು ಪಟ್ಟಿ ಅಥವಾ ಇನ್ನಿತರ ಕೇಳಿದಂಥ ಎಲ್ಲ ಸರ್ಕ್ಯುಲರ್ ನಾವು ಆವಾಗ ಕೊಡಬೇಕಾಗ್ತದೆ. ಅದಕ್ಕೆ ಬರ್ತಕ್ಕಂಥ ದಿನಗಳಲ್ಲಿ ಅದಲ್ಲದೇ ನಮ್ಮ ಮಾನ್ಯತೆ ಕೊಡತಕ್ಕಂಥ ಸಂದರ್ಭದಲ್ಲಿ ನಮಗೆ ಬಹಳಷ್ಟು ಕಷ್ಟ, ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳು ಎದುರಾಗ್ತದೆ. ಇವೆಲ್ಲವನ್ನು ಅರಿತುಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಈ ಒಂದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಆಂಗ್ಲ ಮಾಧ್ಯಮ ಶಾಲೆಗಳ ಒಕ್ಕೂಟವನ್ನು ಅತ್ಯಂತ ಬಲಿಷ್ಠಗೊಳಿಸಬೇಕು ಎಂಬ ನಿಟ್ಟಿನಲ್ಲಿ ಹೊಸ ಒಂದು ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಈಗ ಆಗಲಿಕ್ಕಿದೆ. ಈ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಬಂದಿರತಕ್ಕಂಥವರು ಅವರ ಅತಿಥಿ ಪರಿಚಯವನ್ನು ನಮ್ಮ ಪಾಪ್ಯುಲರ್ ವಿದ್ಯಾಸಂಸ್ಥೆಯ ನಮ್ಮ ಗೋಪಿನಾಥ್ ಹೆಗ್ಡೆ ಅವರು ನೀಡಲಿಕ್ಕಿದ್ದಾರೆ. ಅತಿಥಿ ಪರಿಚಯಕರನ್ನು ರೋಟೇರಿಯನ್ ರಾಜೇಂದ್ರ ಕಲ್ಬಾವಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತೇನೆ. ಅತ್ಯಂತ ಕ್ರಿಯಾಶೀಲವಾದ, ಸಾಮಾಜಿಕವಾಗಿ ಒಳ್ಳೆಯ ಕೆಲಸವನ್ನು ಮಾಡತಕ್ಕಂಥ, ಈಗ ದಕ್ಷಿಣ ಕನ್ನಡ ಜಿಲ್ಲಾ ನಿರ್ಮಿತಿ ಕೇಂದ್ರದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ವ್ಯಕ್ತಿ ಪರಿಚಯವನ್ನು ನಾವು ಮುಂದಕ್ಕೆ ಹೇಳಲಿಕ್ಕಿದ್ದೇವೆ. ಅವರನ್ನು ಸಾಂಪ್ರದಾಯಿಕ ನಾನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ನಮ್ಮ ಹಿರಿಯರು ಈ ಒಂದು ಒಕ್ಕೂಟದಲ್ಲಿ ಬಹಳಷ್ಟು ವರ್ಷಗಳ ಕಾಲ ನಮ್ಮ ಜೊತೆ ಕೆಲಸ ಕಾರ್ಯಗಳನ್ನು ಮಾಡಿ ನಮಗೆ ಸಂದರ್ಭಾನುಸಾರ ಮಾರ್ಗದರ್ಶನ ಕೂಡ ನೀಡುತ್ತಾ ಬಂದಿರುವಂತಹ ಪುತ್ತೂರಿನ ನರಿಮುಗರು ನಮ್ಮ ಶಾಂತಿಪನಿ ವಿದ್ಯಾಸಂಸ್ಥೆಯ ಸಂಚಾಲಕರಾದ ಭಾಸ್ಕರ್ ಆಚಾರ್ಯರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮೂಸಬ್ಬ ಪಿಬ್ಯಾರಿ ಜೋಕಟ್ಟೆ ನಮ್ಮ ಯಾವತ್ತೂ ಕೂಡ ಈ ಒಂದು ಒಕ್ಕೂಟದ ಪರವಾಗಿ ನಿಂತು ನಮಗೆಲ್ಲ ರೀತಿಯಲ್ಲಿ ಸಹಾಯ ಸೂಚನೆಗಳನ್ನು ನೀಡುವವರು.
ಅವರು ಕೂಡ ನಮ್ಮ ಉಪಾಧ್ಯಕ್ಷರಾಗಿ ಬಹಳಷ್ಟು ವರ್ಷ ಕೆಲಸ ಮಾಡಿದವರು, ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅಲ್ಬನ್ ರಾಡ್ರಿಗಸ್ ರವರು ನಮ್ಮ ದಂಡತೀರ್ಥ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ, ಅವರು ಕೂಡ ಬಹಳಷ್ಟು ಇಲ್ಲಿ ಮೀಟಿಂಗಿಗೆ ಬಂದಾಗ ಹಲವಾರು ನಮಗೆ ಸೂಕ್ತವಾದ ಸಲಹೆ ಸೂಚನೆಗಳನ್ನು ಕೊಟ್ಟು ಈ ಒಕ್ಕೂಟ ನಡೆಸಲಿಕ್ಕೆ ಬಹಳ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟವರು, ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಈ ಕಡೆಯಿಂದ ನಮ್ಮ ಈಶ್ವರ ಪ್ರಸಾದ ಕನ್ಯಾನ ಸರಸ್ವತಿ ವಿದ್ಯಾಲಯದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಬರುವ ವರ್ಷದ ಇವತ್ತಿನಿಂದ ನಮ್ಮ ಜೊತೆ ಅವರು ಈ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕೂಡ ಕೆಲಸವನ್ನ ಮಾಡಲಿಕ್ಕೆ ಇದ್ದಾರೆ. ಅದರ ಜೊತೆಗೆ ನಾನು ಒಂದು ಬಾರಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಲ್ಲಿ ಇರತಕ್ಕಂಥ ಪದಾಧಿಕಾರಿಗಳ ಹೆಸರನ್ನ ನಾನು ಓದಿರ್ತೀನಿ. ಒಂದು ಬಾರಿ ನಿಮ್ಮ ಇರುವಿಕೆಯನ್ನ ನನಗೆ ತಿಳಿಸಬೇಕು. ಗೌರವಾಧ್ಯಕ್ಷರು ಪುತ್ತೂರಿನ ವಿದ್ಯಾರಶ್ಮಿ ವಿದ್ಯಾಲಯದ ಸಂಸ್ಥಾಪಕ ಅಧ್ಯಕ್ಷರಾದಂಥ ಕೆ ಸೀತಾರಾಮಯ್ಯ ಸವಣೂರವರು, ಅಧ್ಯಕ್ಷರಾಗಿ ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಉಪಾಧ್ಯಕ್ಷರಾಗಿ ಜೋಕಟ್ಟೆ ಅಂಜುಮಾನ್ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಧಾನ ಸಲಹೆಗಾರರಾದ ಮೂಸಬ್ಬ ಪಿ ಬ್ಯಾರಿ ಜೋಕಟ್ಟೆ. ಅದೇ ರೀತಿ ಪುತ್ತೂರು ಉಪಾಧ್ಯಕ್ಷರುಗಳಾಗಿ ಪುತ್ತೂರು ನರಿಮಗೂರು ಸಂದೀಪನಿ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರಾದ ಭಾಸ್ಕರ್ ಆಚಾರ್ಯರವರು. ಅದೇ ರೀತಿ ಕಾಪು ಪಡುಬೆಲ್ಲೆ ಶ್ರೀ ನಾರಾಯಣಗುರು ಸಮೂಹ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿ ಜಿನ್ರಾಜ್ ಸಿ ಸಾಲ್ಯಾನ್ರವರು. ಪುತ್ತೂರು ಸವಣೂರು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿ ಅಶ್ವಿನಿ ಶೆಟ್ಟಿ ಸವಣೂರವರು. ಕೊಂಚಾಡಿ ಸ್ಫೂರ್ತಿ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷೆಯಾದಂಥ ಸಬಿತಾ ಎಸ್ ಪೂಜಾರಿ ಅವರು. ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ ಕನ್ಯಾನ ಶ್ರೀ ಸರಸ್ವತಿ ವಿದ್ಯಾಲಯದ ಅಧ್ಯಕ್ಷರಾದಂಥ ಈಶ್ವರ ಪ್ರಸಾದ್ ಕನ್ಯಾನ. ಅದೇ ರೀತಿ ಕೋಶಾಧಿಕಾರಿಯಾಗಿ ಕಾಣಿಯೂರು ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರಾದಂಥ ಜಯಸೂರ್ಯ ರೈ ಮಾದೋಡಿ ಅವರು. ಜೊತೆ ಕಾರ್ಯದರ್ಶಿಯಾಗಿ ಮಳವೂರು ಬಜಿಪೆ ಪಾಪ್ಯುಲರ್ ಬನ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿ ಗೋಪಿನಾಥ್ ಹೆಗಡೆಯವರು. ನಮ್ಮ ಕಾರ್ಯಕಾರಿಣಿ ಸದಸ್ಯರಾಗಿ ಭಾಮಿ ನಾಗೇಂದ್ರನಾಥ್ ಶೆನಾಯಿ ಅವರು. ಇವರು SVS ಟೆಂಪಲ್ ಸ್ಕೂಲ್ ಬಂಟ್ವಾಳ ಇದರ ಸಂಚಾಲಕರು. ಅದೇ ರೀತಿ ಶಾರದಾ ಗಣಪತಿ ವಿದ್ಯಾಮಂದಿರ ಪುಣ್ಯಕೋಟಿ ನಗರ ಕೈರಂಗಲ ಇದರ ಸಂಚಾಲಕರಾದಂಥ GT ರಾಜಾರಾಮ್ ಭಟ್ ಅವರು. ನಮ್ಮ ಸುಬ್ರಹ್ಮಣ್ಯ ಕುಮಾರಸ್ವಾಮಿ ವಿದ್ಯಾಲಯದ ಅಧ್ಯಕ್ಷರಾದ ಗಣೇಶ್ ಪ್ರಸಾದ್ ರವರು. ಅದೇ ರೀತಿ ಬಾಲವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾನಗರ ಪೇರಾಜ ಮಾಣಿ ಇದರ ಕಾರ್ಯದರ್ಶಿಯಾದ ಮಹೇಶ್ ಶೆಟ್ಟಿ ಅವರು. ಅದೇ ರೀತಿ ನಮ್ಮ ಬದ್ರಿಯ ಆಂಗ್ಲ ಮಾಧ್ಯಮ ಶಾಲೆ ಕೃಷ್ಣಾಪುರ ಇದರ ಸಂಚಾಲಕರಾದಂಥ ನಜೀರ್ BP ಅವರು. ನಮ್ಮ ಕುಲಾಯಿ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷರಾದಂಥ ಆದರ್ಶ ಶೆಟ್ಟಿ ಅವರು. ನಮ್ಮ ಬೆಳ್ತಂಗಡಿ ಗೇರುಕಟ್ಟೆ ಮನ್ಸಾರ್ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿ ಅಂತ ಐದರ್ ಮರ್ದಾಳರವರು. ನಮ್ಮ ತಾಲೂಕು ಸಂಚಾಲಕರಾಗಿ ಮಂಗಳೂರು ಸಂಚಾಲಕರಾಗಿ ಅತ್ತಾವರ ಮಧುಸೂದನ ಡಿ ಕುಸೆ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಮುರಳೀಧರ್ ರಾವ್ ಅವರು. ಉಳ್ಳಾಳ ಸಂಚಾಲಕರಾಗಿ ಸೋಮೇಶ್ವರ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರಾದ ಸದಾಶಿವ ಉಳ್ಳಾಳ್ರವರು. ಬಂಟ್ವಾಳ SLNP ವಿದ್ಯಾಲಯ ಪಾಣೆಮಂಗಳೂರು ಇದರ ಕಾರ್ಯದರ್ಶಿ ನರೇಂದ್ರನಾಥ್ ಗುಡುವ ಅವರು. ಮೂಡಬಿದ್ರೆ ಸಂಚಾಲಕರಾಗಿ ರೋಟರಿ ಆಂಗ್ಲ ಮಾಧ್ಯಮ ಶಾಲೆಯ ಮೂಡಬಿದ್ರೆ ಅಧ್ಯಕ್ಷರ ನಾರಾಯಣ PM ರವರು. ನಮ್ಮ ಪುತ್ತೂರು ಸಂಚಾಲಕರಾಗಿ ಸುಧಾನ ರೆಸಿಡೆನ್ಷಿಯಲ್ ಸ್ಕೂಲಿನ ಸಂಚಾಲಕರಾದ ವಿಜಯ್ ಆರ್ವಿನ್ ಸರ್ ಅವರು. ನಮ್ಮ ಬೆಳ್ತಂಗಡಿ ಸಂಚಾಲಕರಾಗಿ ಕುಂಭಶ್ರೀ ರೆಸಿಡೆನ್ಷಿಯಲ್ ಸ್ಕೂಲ್ನ ಮುಖ್ಯ ಕಾರ್ಯನಿರ್ವಾಹಕರು ಅಶ್ವಥ್ ಕುಲಾಲ್ರವರು. ಸುಳ್ಯದ ಸಂಚಾಲಕರಾಗಿ ಗ್ರೀನ್ ವಿವ್ ಆಂಗ್ಲ ಮಾಧ್ಯಮ ಶಾಲೆಯ ನಿರ್ದೇಶಕರಾದಂಥ KM ಮುಸ್ತಾಫರ್ ಅವರು. ಕಾಪು ಸಂಚಾಲಕರಾಗಿ SVS ಆಂಗ್ಲ ಮಾಧ್ಯಮ ಶಾಲೆ ಕಾಪು ಕಡಪಾಡಿ ಕಾಪು ಇದರ ಸಂಚಾಲಕರಾದ K ಸತ್ಯೇಂದ್ರ ಪೈ ಅವರು. ಕಾರ್ಕಳ ಸಂಚಾಲಕರಾಗಿ BEM ಆಂಗ್ಲ ಮಾಧ್ಯಮ ಶಾಲೆಯ ನೀರೆ ಬೈಲೂರು ಕಾರ್ಕಳ ಇದರ ಸಂಚಾಲಕರಾದ ಸುಜಯ್ ಜತ್ತನ್ನ ಅವರು. ಹೆಬ್ರಿಯ ಸಂಚಾಲಕರು ಆಗಬೇಕಷ್ಟೇ. ಉಡುಪಿಯ ಸಂಚಾಲಕರಾಗಿ ನಮ್ಮ ಶಾಂತಿನಿಕೇತನ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರಾದಂಥ ಅಲೆಯೂರು ದಿನೇಶ್ ಕಿನಿ ಅವರು. ಬ್ರಹ್ಮಾವರದ ಸಂಚಾಲಕರನ್ನು ಇನ್ನು ನಾವು ಮಾಡಬೇಕಷ್ಟೇ. ಕುಂದಾಪುರ ಸಂಚಾಲಕರು ಕೂಡ ಇನ್ನು ಆಗಬೇಕಷ್ಟೇ. ಬೈಂದೂರಿನ ಸಂಚಾಲಕರು ಇವತ್ತು ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ, ನನಗೆ ಫೋನ್ ಮಾಡಿ. ಸಾಂದೀಪನಿ ಆಂಗ್ಲ ಮಾಧ್ಯಮ ಶಾಲೆಯ ನಾಗೂರು ಬೈಂದೂರಿನ ಅಧ್ಯಕ್ಷರಾದ ಸಂಜೀತ್ ಪ್ರಕಾಶ್ ರಾವ್ ಅವರು.
ಇಷ್ಟು ಜನ ನಮ್ಮ ಪದಾಧಿಕಾರಿಗಳಾಗಿ ಇವತ್ತು ಪದಗ್ರಹಣಗೊಳ್ಳಿಕ್ಕಿದ್ದಾರೆ. ಪದಗ್ರಹಣ ಕಾರ್ಯಕ್ರಮವನ್ನು ನಮ್ಮ ಮುಖ್ಯ ಅತಿಥಿಗಳು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಒಟ್ಟಿನಲ್ಲಿ ಬಂದಂಥ ಎಲ್ಲ ನಮ್ಮ ಉಡುಪಿ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ಇನ್ನಷ್ಟು ಜನ ಬರಲಿಕ್ಕಿದ್ದಾರೆ, ಬಂದು ಸೇರ್ಲಿಕ್ಕಿದ್ದಾರೆ. ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ, ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಈ ಸಂಘಟನೆನ ಇನ್ನಷ್ಟು ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲ ಸೇರಿ ಮಾಡೋಣ ಅಂತ ಹೇಳುತ್ತಾ ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಮಾಡುತ್ತಾ ನನ್ನ ಸ್ವಾಗತ ಮತ್ತು ನಿಲ್ಲಿಸ್ತೇನೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಅಂಗಮಾಧ್ಯಮ ಶಾಲೆಗಳ ಒಕ್ಕೂಟ ಇದರ ಉದ್ಘಾಟನಾ ಸಮಾರಂಭವನ್ನು ನಾವೀಗ ಎದುರು ನೋಡ್ತಾ ಇದ್ದೇವೆ. ಕಲ್ಭಾವಿ ಅವರನ್ನು ನಮ್ಮ ಗೋಪಿನಾಥ್ ಪೈ ಹೆಗಡೆ ಇವರು ಪರಿಚಯ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಂಡಳಿಯಿಂದ ಬಂದಿರುವಂಥ ಪ್ರತಿನಿಧಿಗಳೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು, ಬಹುಶಃ ನಮ್ಮ ಲೈಫ್ ಅಂತ ಏನು ಕರಿತೇವೆ, ನೀರಿನ ಸಮಸ್ಯೆಯನ್ನು ಭಾಳಷ್ಟು ಬಗೆಹರಿಸುವಲ್ಲಿ ತ್ರಿಕರಣಪೂರ್ವಕವಾಗಿ ದುಡಿದು ರಾಜೇಂದ್ರ ಕಲ್ಭಾವಿ ಇವರ ಪರಿಚಯವನ್ನು ಮಾಡಲಿಕ್ಕೆ ತುಂಬ ಸಂತೋಷ ಪಡ್ತಿದ್ದೇನೆ. ಈಸ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ ಸಿವಿಲ್ ಫ್ರಮ್ MIT Manipal in 1988 and later he had the MTech degree from NITK Surathkal. He has been trained at Hudko, Delhi, Asra, Indian Institute of Science, Bangalore, in Lowry Baker Homes, Bamboo House at IIT Delhi, rainwater harvesting from KSCEST, biodigester technique, C&D waste recycling and other green building techniques. He is also serving as the executive director of DK Nirmiti Kendra NITK Surathkal. He is expert in alternative and innovative building techniques, water conservation, water recycling. He has trained thousands of students, supported and guided them in their project works, and executed rainwater harvesting projects and constructed government buildings and individual residences using these green techniques. Rajendra Kalbhavi is an advisory team member on water conservation for Yenapoya University, staff advisory board for Civil Department of MIT, Quality Certifying Agency for MRPL. He is the past chairman of ACCEI Mangalore, during which the center won the Best Center Award runners-up for the first time. He is the TV host for live programs, for debate and interviews, auditioned drama artist of Akashvani, given expert talks in All India Radio, television, seminars, a YouTuber with an exclusive channel on water conservation called Water is Life, Rajendra Kalbhavi. He is Master of Ceremony of repute in Kannada and English. He presented papers in national and international seminars on alternative techniques, C&D, waste and rainwater harvesting, including in Kagoshima and Kumamoto University, Japan. His articles are published in newspapers, magazines and technical journals. He is the past president of Rotary Club of Mangalore Central, the past president of Rotary Club Mangalore, and he is also served as the assistant governor of Zone 2 and Kendra Builders Association Mangalore. He is awarded with the Young Engineer Award by IEI Mangalore, project that Rock on Rainwater Harvesting by Rotary Eminent Engineering Award by IE Mangalore, KVG College of Engineering Sulya, ACCEI at Foundation Day 2023 at Nagpur. He also won ACCEI Mangalore Ultratech Award for well-built residential building for 2 times. He is the governing council member of ACCI for 3 times and currently the Secretary General of ACCI headquarters. He is truly a multifaceted personality. We are lucky to have him on this occasion. Sir, once again I heartily welcome you, sir. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಆಂಗ್ಲ ಮಾಧ್ಯಮ ಶಾಲೆಗಳ ಒಕ್ಕೂಟದ
ಪದಗ್ರಹಣ ಸಮಾರಂಭದ ಉದ್ಘಾಟನೆಯನ್ನು ದೀಪ ಬೆಳಗಿಸುವ ಮೂಲಕ ರಾಜೇಂದ್ರ ಕಲ್ಭಾವಿಯವರು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈಗ ನಮ್ಮ ಒಕ್ಕೂಟದ ಉದ್ಘಾಟನೆಯನ್ನು ನೆರವೇರಿಸಿ ಈಗ ಸಂಚಾಲಕರು ನಮ್ಮ ಮುಖ್ಯ ಅತಿಥಿಗಳು ಪದಗ್ರಹಣ ಸಮಾರಂಭದ ಎಲ್ಲ ಪದಾಧಿಕಾರಿಗಳಿಗೆ ಹೂಗುಚ್ಛ ಕೊಡುವ ಮುಖಾಂತರವಾಗಿ ನಾವು ಏನು ಓತ್ ಟೇಕಿಂಗ್, ನಾವೇನು ಮುಂದಿನ ಕಾರ್ಯಕ್ರಮಕ್ಕೆ ಮುಂದಿನ ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಅದನ್ನು ಅವ್ರ ಕೈಯಿಂದ ತಗೊಂಡು ನಮ್ಮ ಕಾರ್ಯಕ್ಕೆ, ನಮ್ಮ ಕಾರ್ಯಕ್ರಮಕ್ಕೆ ಹಾಗೂ ನಮ್ಮ ಜವಾಬ್ದಾರಿಗೆ ಚಾಲನೆಯನ್ನು ನೀಡುವಂತಹ ಒಂದು ಸಮಯ ಬಂದಿದೆ. ಪ್ರಥಮವಾಗಿ ಅಧ್ಯಕ್ಷರು ದೇರಳಕೆಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿಯವರು ಹೂಗುಚ್ಛವನ್ನು ತಗೊಂಡು ಜವಾಬ್ದಾರಿಯಂತೆ ಹಾಗೆಯೇ ಪ್ರಧಾನ ಕಾರ್ಯದರ್ಶಿಗಳಾಗಿ ಈಶ್ವರ ಪ್ರಸಾದ್ ಕನ್ಯಾನಯವರು ಜವಾಬ್ದಾರಿಯನ್ನು ತಗೊಳ್ಬೇಕು ಅಂತ ಕೇಳ್ಬೋದು. ಹಾಗೆ ಉಪಾಧ್ಯಕ್ಷರುಗಳಾಗಿ ಮೂಸಬ್ಬ ಪಿ ಬ್ಯಾರಿ ಜೋಕಟ್ಟೆ ಅಂಜುಮನ್ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಧಾನ ಸಲಹೆಗಾರರು ನಮ್ಮ ಒಕ್ಕೂಟದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿಕ್ಕಿದ್ದಾರೆ. ಹಾಗೆಯೇ ಉಪಾಧ್ಯಕ್ಷರುಗಳಾಗಿ ಭಾಸ್ಕರ ಆಚಾರ್ಯ ಪುತ್ತೂರು ನರಿಮುಗರು ಸಾಂದೀಪಿನಿ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರು. ಹಾಗೆ ಜಿನರಾಜ್ ಸಿ ಸಾಲ್ಯಾನ್, ಅಶ್ವಿನ್ ಶೆಟ್ಟಿ ಬರಲಿಲ್ಲ, ಸಬಿತಾ ಎಸ್ ಪೂಜಾರಿ, ಕೊಂಚಾಡಿ ಸ್ಫೂರ್ತಿ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರು, ಉಪಾಧ್ಯಕ್ಷರಾಗಿ ಮುಂದೆ ಕಾರ್ಯನಿರ್ವಹಿಸಲಿಕ್ಕಿದ್ದಾರೆ ನಮ್ಮ ಜೊತೆಗೆ. ಹಾಗೆ ನಮ್ಮ ಒಕ್ಕೂಟದ ಕೋಶಾಧ್ಯಕ್ಷರು ಮೊದಲು ಅವರು ಕೋಶಾಧ್ಯಕ್ಷರಾಗಿ ಬೇರೆ ಬೇರೆ ಕಾರ್ಯನಿರ್ವಹಿಸಿದ್ದಾರೆ. ಎಲ್ಲದರಲ್ಲೂ ಮುಂಚೂಣಿಯಲ್ಲಿದ್ದವರು, ಕಾರ್ಯದರ್ಶಿಗಳು ಆಗಿದ್ದರು, ನಮ್ಮ ಜೊತೆಗಿದ್ದವರು. ಜಯಸೂರ್ಯ ರೈ ಮಾದೋಡಿ, ಕಾಣಿಯೂರು ಪ್ರಗತಿ ಆಂಗ್ಲ ಮಾಧ್ಯಮ ಶಾಲಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅದರ ಅಧ್ಯಕ್ಷರು ಆಗಿದ್ದಾರೆ. ಹಾಗೆ ಗೋಪಿನಾಥ್ ಹೆಗಡೆ ಜೊತೆ ಕಾರ್ಯದರ್ಶಿಗಳು, ಮಳವೂರು ಬಜಪೆ ಪಾಪ್ಯುಲರ್ ಬಣ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿಗಳು. ಇದಲ್ಲದೇ ನಮ್ಮ ಕಾರ್ಯಕಾರಿಣಿ ಸದಸ್ಯರು ಕೂಡ ನಮ್ಮ ಜೊತೆಗಿದ್ದಾರೆ. ಭಾಮಿ ನಾಗೇಂದ್ರನಾಥ್ ಶೆಣೈ, ಸಂಚಾಲಕರು SVS ಟೆಂಪಲ್ ಸ್ಕೂಲ್ ಬಂಟ್ವಾಳ. ಹಾಗೆ ಗಣೇಶ್ ಪ್ರಸಾದ್, ಅಧ್ಯಕ್ಷರು ಸುಬ್ರಹ್ಮಣ್ಯ ಕುಮಾರಸ್ವಾಮಿ ವಿದ್ಯಾಲಯ ಸುಬ್ರಹ್ಮಣ್ಯ. TG ರಾಜಾರಾಮ್ ಭಟ್, ಸಂಚಾಲಕರು. ಮಹೇಶ್ ಶೆಟ್ಟಿ ಜೆ, ಕಾರ್ಯದರ್ಶಿಗಳು ಬಾಲವಿಕಾಸ ಆಂಗ್ಲ ಮಾಧ್ಯಮ ಶಾಲೆ. ನಜೀರ್ BP, ಸಂಚಾಲಕರು ಆಲ್ಬದ್ರಿ ಆಂಗ್ಲ ಮಾಧ್ಯಮ ಶಾಲೆ. ಆದರ್ಶ್ ಶೆಟ್ಟಿ, ಅಧ್ಯಕ್ಷರು ಕುಲಾಯಿ ಭಾರತಿ ಆಂಗ್ಲ ಮಾಧ್ಯಮ ಶಾಲೆ. ಹೈದರ್ ಮರ್ದಾಳ, ಕಾರ್ಯದರ್ಶಿಗಳು ಬೆಳ್ತಂಗಳಿ ಗೇರುಕೊಟ್ಟೆ ಮನ್ಷಾರ್ ಆಂಗ್ಲ ಮಾಧ್ಯಮ ಶಾಲೆ. ಇವರು ನಮ್ಮ ಜೊತೆಗೆ ಕಾರ್ಯಕಾರಿಣಿ ಸದಸ್ಯರಾಗಿ ಇಡೀ ನಮ್ಮ ಒಕ್ಕೂಟದ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕಿದ್ದಾರೆ. ಹಾಗೆ ತಾಲೂಕು ಸಂಚಾಲಕರಾಗಿ ಅತ್ತಾವರ ಮಧುಸೂದನ ಡಿ ಕುಶೆ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಮುರಳೀಧರ ರಾವ್. ಉಳ್ಳಾಲದ ತಾಲೂಕು ಸಂಚಾಲಕರಾಗಿ ಸದಾಶಿವ ಉಳ್ಳಾಲ್, ಸೋಮೇಶ್ವರ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರು. ಬಂಟ್ವಾಳ ನರೇಂದ್ರನಾಥ್ ಕುಡುವ. ಮೂಡಬಿದ್ರೆ ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ಮೂಡಬಿದ್ರೆಯ ಅಧ್ಯಕ್ಷರಾದಂಥ ನಾರಾಯಣ PM. ಹಾಗೆ ಸುಧಾನ ರೆಸಿಡೆನ್ಷಿಯಲ್ ಸ್ಕೂಲ್ನ ಸಂಚಾಲಕರು, ಪುತ್ತೂರು ತಾಲೂಕಿನ ಸಂಚಾಲಕರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ವಿಜಯ ಹಾರ್ವಿನ್.
ಬೆಳ್ತಂಗಡಿಯ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವರು ಕುಂಬಾಶ್ ರೆಸಿಡೆನ್ಷಿಯಲ್ ಸ್ಕೂಲ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಶ್ವಿತ್ ಕುಲಾಲ್ ಅವರು. ಸುಳ್ಯದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರುವವರು KM ಮುಸ್ತಾಫಾ, ಗ್ರೀನ್ ವ್ಯೂ ಆಂಗ್ಲ ಮಾಧ್ಯಮ ಶಾಲೆಯ ನಿರ್ದೇಶಕರು. K ಸತ್ಯೇಂದ್ರ ಪೈ ಇವರು ಕಾಪುವಿನ SVS ಆಂಗ್ಲ ಮಾಧ್ಯಮ ಶಾಲೆಯ ಕಟಪಾಡಿ ಕಾಪು ಇದರ ಸಂಚಾಲಕರು ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕಿದ್ದಾರೆ. ಸುಜಯ್ ಜತ್ತಣ್ಣ BEM ಆಂಗ್ಲ ಮಾಧ್ಯಮ ಶಾಲೆಯ ನೀರೇಬೈಲೂರು ಕಾರ್ಕಳದ ಜವಾಬ್ದಾರಿಯನ್ನು ನಿರ್ವಹಿಸಲಿರುವರು ನಮ್ಮ ಜೊತೆಗೆ. ಅಲೆವೂರು ದಿನೇಶ್ ಕಿಣಿ ಉಡುಪಿ ಶಾಂತಿನಿಕೇತನ ಆಂಗ್ಲ ಮಾಧ್ಯಮ ಶಾಲೆ. ಸಂಜೀತ್ ಪ್ರಕಾಶ್ ರಾವ್ ಸಂದೀಪಿನಿ ಆಂಗ್ಲ ಮಾಧ್ಯಮ ಶಾಲೆ ನಾಗೂರು. ಇಷ್ಟು ನಮ್ಮ ತಾಲೂಕು ಸಂಚಾಲಕರಾಗಿ, ಕಾರ್ಯಕಾರಿಣಿ ಸದಸ್ಯರಾಗಿ ಹಾಗೂ ನಮ್ಮ ಇಡೀ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಇದರ ಹೆಗಲಿಗೆ ಹೆಗಲು ಕೊಟ್ಟು ಕಾರ್ಯನಿರ್ವಹಿಸಲಿಕ್ಕೆ ನಮ್ಮ ಜೊತೆಗಿರುವವರು ಇಲ್ಲಿ ಸೇರಿದಿರಿ. ಪದಗ್ರಹಣ ಸಮಾರಂಭದಲ್ಲಿ ಜವಾಬ್ದಾರಿಯನ್ನು ತಗೊಂಡಂತಹ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮುಂದಿನ ಕಾರ್ಯಕ್ರಮದ ವ್ಯವಸ್ಥೆಯನ್ನು ರವೀಂದ್ರ ಶೆಟ್ರು ಅವರು ಕಾರ್ಯನಿರ್ವಹಣೆಯ ಮುಖಾಂತರವಾಗಿ ಮಾಡಲಿಕ್ಕಿದ್ದಾರೆ. ಯಾಕೆಂದರೆ ಆಗ ತನಕ ಅವರು ನಿರ್ವಹಿಸಲಿಲ್ಲ, ಈಗ ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಅವರನ್ನು ನಾನು ವೇದಿಕೆಯಲ್ಲಿ ವಿಶೇಷವಾಗಿ ತೋರ್ಪಡಿಸಬೇಕು. ಹಾಗೆ ಮುಂದಿನ ಕಾರ್ಯಕ್ರಮಕ್ಕೆ ಈಗ ಜವಾಬ್ದಾರಿ ತೆಗೆದುಕೊಂಡಂತಹ ಎಲ್ಲರೂ ಕೂಡ ವೇದಿಕೆಯಲ್ಲಿ ಮತ್ತೊಮ್ಮೆ ಸ್ವಾಗತವನ್ನು ವಿಶೇಷ ನೂತನ ಪದಾಧಿಕಾರಿಗಳ ಪದಗ್ರಹಣಕ್ಕೆ ಸಮಾರಂಭದ ಮುಖಾಂತರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗ ನಮ್ಮ ಅತಿಥಿಗಳು, ಉದ್ಘಾಟಕರು, ನಮಗೆಲ್ಲರೂ ಮಾರ್ಗದರ್ಶಕರು. ಒಂದು ನಿಟ್ಟಿನಲ್ಲಿ ಅವರು ನಮಗೆಲ್ಲರಿಗೂ ಮೇಧಾವಿ ಅಂತಲೇ ಹೇಳಬಹುದು. ವಿಶ್ವೇಶ್ವರಯ್ಯನವರು ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಲಿಕ್ಕೆ ಯಾವ ಕನಸನ್ನು ಕಾಣ್ತಾ ಇದ್ದರು, ಬಹುಶಃ ಅವರನ್ನು ಪರಿಚಯ ಮಾಡಬೇಕಾದರೆ ಒಂದಿಷ್ಟು ಪರಿಚಯದಲ್ಲಿ ನಮಗೆ ಅರ್ಥವಾಯಿತು. ಅವರು ಸರಳ ವ್ಯಕ್ತಿತ್ವ. ನಮ್ಮ ಜೊತೆಗೆ ನಮಗೆ ಅವರು ವೇದಿಕೆಯನ್ನು ಹಂಚಿಕೊಂಡು ಒಂದಿಷ್ಟು ನಮಗೆ ಮಾರ್ಗದರ್ಶನ ಸಲಹೆಗಳನ್ನು ಕೊಡುವುದರ ಮುಖಾಂತರವಾಗಿ ಉದ್ಘಾಟನಾ ಭಾಷಣವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಮಿಟಿಯಲ್ಲಿ ನಾನು ಕೂಡ ಇದ್ದೇನೆ. ಶಾಲೆ ನಡೆಸೋದು ಎಷ್ಟು ಕಷ್ಟ ಈಗಿನ ಒಂದು ಪರಿಸ್ಥಿತಿಯಲ್ಲಿ. ಅಫ್ಕೋರ್ಸ್ ಕೆಲವು ನಿರ್ದಿಷ್ಟ ಸ್ಥಳದಲ್ಲಿ ತುಂಬ ವರ್ಷಗಳಿಂದ ಬೆಳೆದು ಬಂದಂತಹ ಶಾಲೆಗಳಿಗೆ ಬಹಳ ಸುಲಭ. ಆದರೆ ಹೊಸತಾಗಿ ಅಲ್ಲಿ ಅಕ್ಕಪಕ್ಕದಲ್ಲಿ ಇನ್ನೊಂದು ಶಾಲೆ ಶುರುವಾಗ್ತಾ ಇದೆ. ಇನ್ನೊಂದು ದೊಡ್ಡ ವ್ಯಕ್ತಿ ಬಂದು ಅದು ನಗರ ಪ್ರದೇಶದಲ್ಲಿ ಒಂದು ಶಾಲೆಯನ್ನು ಶುರು ಮಾಡಿದಾಗ ಬಡ ಮಕ್ಕಳಿಗೆ ಆಂಗ್ಲ ಮಾಧ್ಯಮವನ್ನು ಕಲಿಸ್ಕೊಡ್ಬೇಕೆಂಬ ಧ್ಯೇಯವನ್ನು ಇಟ್ಟುಕೊಂಡು ಒಂದು ಶಾಲೆಯನ್ನು ನಡೆಸಬೇಕು. ಅಲ್ಲಿಯ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಫೀಸ್ಗಳನ್ನು ಕೊಡಬೇಕು, ಟೀಚರ್ನರ ಸಂಬಳ, ಅಲ್ಲಿರುವ ಆಗು ಹೋಗುಗಳು, ಕಾರ್ಯಕ್ರಮ, ಅಯ್ಯೋ ದೇವರೇ, ಅದರ ಜವಾಬ್ದಾರಿ ವಹಿಸ್ಕೊಂಡವರಿಗೆ ಗೊತ್ತು ಅದರ ಭಾರ ಎಷ್ಟಿದೆ ಅಂತ. ನಮಗೂ ಅದರ ಸ್ವಲ್ಪ ಭಾರ ಗೊತ್ತಾಗ್ತಾ ಇದೆ. ಆದರೆ ಅದರ ಮಧ್ಯದಲ್ಲಿ ಕೂಡ ಒಂದು ಏನಾಗಿರಲಿ ಎಜುಕೇಷನ್ ಎಲ್ಲ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸಹ ಮುನ್ನುಗ್ತಾ ಇದ್ದೇವೆ. ನೀವು ಕೂಡ ಅದೇ ದಾರಿಯಲ್ಲಿ ಇದ್ದೀರಿ ಅಂತ ನನ್ನ ಭಾವನೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಾಗ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನದಿಂದೆತ್ತ ಸಂಬಂಧವಯ್ಯ ಅಂತ ನನಗನ್ನಿಸ್ತು. ನಾನು ಮುಖ್ಯವಾಗಿ ಒಬ್ಬ ಇಂಜಿನಿಯರ್. ನಾನು ಆಡಳಿತದಲ್ಲಿ ಅಂದರೆ ಮೇಲಿಂದ ನೋಡಿಕೊಂಡಂಥ ವ್ಯವಸ್ಥೆ ಅಲ್ಲ, ಒಂದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಒಂದು ಸಂಸ್ಥೆ ನಡ್ಕೊಂಡು ಹೋಗ್ತಾ ಇದ್ದೇನೆ ಅಷ್ಟೇ ವಿನಃ ಶಾಲೆಗಳ ಒಂದು ಒಕ್ಕೂಟ ಯಾಕೆ ಕರೆಯಲ್ಪಟ್ಟು ಅಂತ ನನಗೆ ಗೊತ್ತಿಲ್ಲ. ಆದರೆ ರವೀಂದ್ರ ಶೆಟ್ಟಿಯವರ ಪ್ರೀತಿ, ವಿಶ್ವಾಸ, ಗೆಳೆತನಕ್ಕೆ ಮರ್ಯಾದೆ ಕೊಟ್ಟು ನನಗೆ ಅವಕಾಶ ಸಿಕ್ಕಿದಾಗ ಯಾಕೆ ಬರಬಾರ್ದು ಅಂತ ಅನ್ನಿಸ್ತು. ಅದು ಹೇಗಂತ ಹೇಳಿದರೆ, ಪುಷ್ಪಮಾಲಾ ಪ್ರಸಂಗೇನ ಸೂತ್ರಂ ಶಿರಸಿ ಧಾರ್ಯತೆ ಎಂಬ ಮಾತಿನಂತೆ ನೀವೆಲ್ಲ ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳನ್ನು ನಡೆಸ್ಕೊಂಡು ಬಂದವರು, ಮಕ್ಕಳಿಗೆ ವಿದ್ಯೆಯನ್ನು ಹೇಳುವಂತಹ ಒಂದು ದೊಡ್ಡ ಒಂದು ಒಳ್ಳೆ ಒಂದು ಉದ್ಯೋಗ, ಒಂದು ಪ್ರವೃತ್ತಿಯಲ್ಲಿ ಇರುವವರು. ಅವರ ಮಧ್ಯದಲ್ಲಿ ನಾನೊಬ್ಬ ಒಂದು ದಾರದಂತೆ. ನನಗೆ ಇಲ್ಲಿ ನಿಮ್ಮಷ್ಟು ಎತ್ತರಕ್ಕೆ ಏಳುವಷ್ಟೊಂದು ಅವಕಾಶ ಇಲ್ಲ. ಆದರೂ ನಿಮ್ಮನ್ನು ಸೇರಿಸಿಕೊಂಡು ನನಗೊಂದು ದಾರದ ರೀತಿಯಲ್ಲಿ ನನಗೆ ವೇದಿಕೆಯಲ್ಲಿ ಕುಳ್ಳಿರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ಮೊದಲಾಗಿ ನಿಮಗೂ ರವೀಂದ್ರ ಶೆಟ್ಟಿಯವರಿಗೂ ನಾನು ಮೊದಲಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಈ ಶಾಲೆಗಳು ಅಂತ ಹೇಳುವಾಗ ಕೆಲವಷ್ಟು ಶಾಲೆಗಳಿಗೆ ನನಗೆ ಭೇಟಿಯಾಗಲಿಕ್ಕೆ ಅವಕಾಶ ಇತ್ತು. ಎಸ್ಪೆಷಲಿ ಪಿ ಯು ಕಾಲೇಜಸ್ ಮತ್ತು ಡಿಗ್ರಿ ಕಾಲೇಜ್ ಪಿ ಯು ಮತ್ತು ಹೈಸ್ಕೂಲ್ ಒಟ್ಟಿಗಿರುವಂಥ ಶಾಲೆಗಳಿಗೆ ಮಳೆ ನೀರಿನ ಕೊಯ್ಲು ಮಾಡಿದ್ದಾರೆ ಅಂತ ಆದರೆ ಅದಕ್ಕೆ ಮಳೆ ನೀರಿನ ಕೊಯ್ಲಲ್ಲೇ ಅದು ಅವರಿಗೆ ಎಕ್ರಿಡೇಷನ್ ಸಿಗಲಿಕ್ಕೆ, ಮಾನ್ಯತೆ ಸಿಗಲಿಕ್ಕೆ ಒಂದು ಸರ್ಟಿಫಿಕೇಷನ್ ಬೇಕಾಗಿತ್ತು. ಈ ನೀರಿನ ಸಂಬಂಧಪಟ್ಟಂಥ ಯಾವುದೇ ವಿಚಾರ ಇರಲಿ, ಅದು ನೀವು ಮಳೆ ನೀರು ಕೊಯ್ಲು ಅಳವಡಿಸಲಿಕ್ಕೆ ಇರ್ಬೋದು ಅಥವಾ ಆ ಮಳೆ ನೀರು ಕೊಯ್ಲು ಅಳವಡಿಸಿದ್ದಕ್ಕೆ ಇರುವಂಥ ಒಂದು ಸರ್ಟಿಫಿಕೇಷನ್ ಕೂಡ ಇರ್ಬೋದು. ಏನು ನಾನು ಇದು ಏನು ನೀಡಬೇಕಂತ ಸರ್ಟಿಫಿಕೇಟ್, ಪ್ರಮಾಣ ಪತ್ರ ಅದನ್ನು ನೀಡಬೇಕಂತ ಇರ್ಬೋದು. ಅದಕ್ಕೂ ಕೂಡ ನಾವು ಯಾವುದೇ ಫೀಸನ್ನು ನಾನು ತಗೊಳ್ಳೋದಿಲ್ಲ. ನಂದು ಜಲ ಸಂರಕ್ಷಣೆ ಮತ್ತು ಜಲದ ಒಂದು ಅಭಿವೃದ್ಧಿಗಾಗಿ, ಜಲ ಸಂರಕ್ಷಣೆಯಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಯಾವುದೇ ಕಾರ್ಯಕ್ರಮಗಳಿದ್ರೂ ನಾನು ಅದಕ್ಕೆ ಮುಕ್ತವಾಗಿ ಬಂದು ಮಾಹಿತಿಯನ್ನು ನೀಡಿ ಹಂಚಿಕೊಂಡು ಇರುವಂಥ ವ್ಯಕ್ತಿ. ಹಾಗೆ ನಾನು ಹಲವಾರು ಶಾಲೆಗಳಿಗೆ ಹೋಗಲಿಕ್ಕೆ ಅವಕಾಶ ಸಿಕ್ಕಿತ್ತು. ತುಂಬ ಶಾಲೆಗಳಲ್ಲಿ ಬಹಳ ಚೆನ್ನಾಗಿ ಮಳೆ ನೀರಿನ ಜಲ ಸಂರಕ್ಷಣೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇಲ್ಲಿ ಇಷ್ಟು ಜಲ ಸಂರಕ್ಷಣೆ ಮಾಡಿದರೂ ಆ ಶಾಲೆಯ ಮಕ್ಕಳಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಯಾಕೆ ಅಂತ ನಾನು ಆಲೋಚನೆ ಮಾಡಿದಾಗ, ಈ ನಾವು ಹೊರಗಿನ ಪ್ರಪಂಚವನ್ನೇ ನೋಡಿರಲಿ, ಎಲ್ಲಿ ಕೂಡ ನಾವು ನೀರನ್ನು ನಮ್ಮಲ್ಲಿ ಒಂದು ಸಣ್ಣ ಜೋಕಿದೆ. ನಾವು ನೀರು ಕುಡಿಯುವಾಗ ಅದಕ್ಕೆ ಒಂದು ಸೊಳ್ಳೆ ಬಿದ್ದರೆ ಅಥವಾ ನೊಣ ಬಿದ್ದರೆ ಏನು ಮಾಡ್ತೇವೆ? ನೀರನ್ನು ಚೆಲ್ತೇವೆ. ಅದೇ ತುಪ್ಪ ಸೇವಿಸುವಾಗ ಅದಕ್ಕೆ ನೊಣ ಬಿದ್ದರೆ ಏನು ಮಾಡ್ತೇವೆ? ನೊಣವನ್ನು ಬಿಸಾಡಿ ತುಪ್ಪವನ್ನು ಉಪಯೋಗಿಸ್ತೇವೆ. ಹಾಗೆಯೇ ನಾವು ನೀರನ್ನು ಚಿಕ್ಕಂದಿನಿಂದ ನಮಗೆ ಚೆಲ್ಲಿಕ್ಕೆ ಹೇಳಿಕೊಟ್ಟು ಕೊಟ್ಟು ನಮ್ಮ ರಾಜ್ಯದಲ್ಲಿ ಬರ ಬಂದಿದೆ ಅಂತ ನಾನು ನವಿಂಡಿ ಪಟೇಲ್ ಅವರ ಒಂದು ನಾಟಕದಲ್ಲಿ ನಾನು ನೋಡಿದ್ದೆ. ಎಲ್ಲರೂ ನಗಾಡಿದರು. ಆದರೆ ನನಗೆ ಅದರಲ್ಲಿ ಒಂದು ಪಾಠ ಕಲಿತೆ. ಹೌದಲ್ಲ, ನಾವು ನೀರನ್ನು ಚೆಲ್ಲಿಕ್ಕೆ ಹೇಳ್ತೇವೆ, ಆದರೆ ತುಪ್ಪವನ್ನು ಯಾವತ್ತೂ ನಾವು ಚೆಲ್ಲಿಕ್ಕೆ ಹೇಳುವುದಿಲ್ಲ. ಆ ನೀರನ್ನು ಚೆಲ್ಲುವ ಬದಲು ಅದನ್ನು ಮರುಬಳಿಸು, ಅದಕ್ಕೊಂದು ಗಿಡಕ್ಕೆ ಹಾಕು, ಅಥವಾ ಅದರಿಂದ ಪಾತ್ರೆಯನ್ನು ತುಳಿ, ಅಥವಾ ಅದು ಮರುಬಳಿಸುವಂಥ ಪ್ರವೃತ್ತಿ ನಮ್ಮಲ್ಲಿ ಬೆಳೀಲಿಲ್ಲ. ಅದು ಶಾಲೆಯಿಂದ ಆಗಬೇಕು. ಮಕ್ಕಳಿಗೆ ನೀವು ಮಳೆ ನೀರು ಕೊಯ್ಲಿನ ಘಟಕ ಮಾಡಿದಿರಿ, ಅದು ಮಳೆ ನೀರು ಕೊಯ್ಲು ಘಟಕ ಇದೆ ಅನ್ನೋದನ್ನು ಮಕ್ಕಳಿಗೆ ಗೊತ್ತಿಲ್ಲ. ಅದಕ್ಕೆ ನಾನು ಶಾಲೆಯವರಿಗೆ ಎಲ್ಲಿ ಹೋದಲ್ಲೂ ನಾನು ಹೇಳ್ತೇನೆ, ಅದಕ್ಕೊಂದು ದೊಡ್ಡ ಬೋರ್ಡ್ ಹಾಕಿ ನಮ್ಮ ಶಾಲೆಯಲ್ಲಿ ಮಳೆ ನೀರು ಕೊಯ್ಲುವನ್ನು ಅಳವಡಿಸಲಾಗಿದೆ ಅಂತ. ಮಳೆ ನೀರು ಕೊಯ್ಲು ಎಲ್ಲಿ ಅಳವಡಿಸಿದೆ ಅಂತ ಅದರಲ್ಲಿ ತಿಳಿಸಿ. ಆ ಮಳೆ ನೀರು ಕೊಯ್ಲು ಅಂದರೆ ಏನು ಅಂತ ಅದರಲ್ಲಿ ತಿಳಿಸಿ. ಇದು ಮಳೆ ನೀರು ಬರುವಂಥ ಜಾಗ, ಆ ಬಂದ ನೀರು ಅದನ್ನು ಇಲ್ಲಿ ನಾವು ಶೋಧೀಕರಿಸ್ತೇವೆ, ಶುದ್ಧ ಮಾಡ್ತೇವೆ. ಮಳೆ ನೀರನ್ನು ಶೋಧೀಕರಿಸಿ ಅದನ್ನು ಬಾವಿಗೆ ಬಿಡ್ತೇವೆ, ಟಾಂಕಿಗೆ ಬಿಡ್ತೇವೆ ಅನ್ನೋದನ್ನು ನೀವು ಅಲ್ಲಿ ಹೇಳಿ ದೊಡ್ಡದಾಗಿ ಬೋರ್ಡ್ ಹಾಕಿ. ಆಗ ಆಚೀಚೆ ಹೋಗುವ ಮಕ್ಕಳು ಕೂಡ ಅದನ್ನು ನೋಡಿದರೆ, ನಮ್ಮ ಶಾಲೆಯಲ್ಲಿ ಮಾಡಿದ್ದಾರೆ, ಮಳೆ ನೀರಿನ ಕೊಯ್ಲನ್ನು ಮಾಡಿದ್ದಾರೆ, ಜಲ ಸಂರಕ್ಷಣೆ ಮಾಡಬೇಕು ಅನ್ನೋ ಪ್ರವೃತ್ತಿ ಬೆಳೀತದೆ. ಹೇಗೆ ನಾವು ಸ್ವಚ್ಛವಾಗಿಡಬೇಕು, ಶುದ್ಧವಾಗಿಡಬೇಕು, ನಮ್ಮ ಪರಿಸರವನ್ನು ಸ್ವಸ್ಥವಾಗಿರಬೇಕು ಅಂತ ನಾವು ಮಕ್ಕಳಿಗೆ ಹೇಳ್ತೇವೋ, ಅದು ಹೇಳಿ 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 ಈಗ ಸಣ್ಣ ಅಂಗನವಾಡಿ ಮಗು ಕೂಡ ಕೈಯಲ್ಲಿ ಒಂದು ಕಸ ಇದ್ದರೆ ಡಸ್ಟ್ಬಿನ್ ಎಲ್ಲಿದೆ ಅಂತ ಕೇಳುವಷ್ಟು ಮಟ್ಟಿಗೆ ನಾವು ಎಜುಕೇಷನ್ ಕೊಟ್ಟಿದ್ದೇವೆ. ಅದು ನಮ್ಮ ಒಂದು ಹೆಮ್ಮೆಯ ವಿಚಾರ. ಅದೇ ರೀತಿ ಈ ಜಲ ಸಂರಕ್ಷಣೆ ಬಗ್ಗೆ ನಾವು ಮಾಹಿತಿಯನ್ನು ಮಕ್ಕಳಿಗೆ ಕೊಡದೇ ಇದ್ದರೆ ಮತ್ತು ಮುಂದೆ ಬರುವಾಗ ಆ ಜಲ ಸಂರಕ್ಷಣೆ ಬಗ್ಗೆ ಯಾವುದೇ ರೀತಿಯ ಅವರು ಜಾಗೃತಿಯನ್ನು ಮಾಡೋದಿಲ್ಲ. ನೀವು ಈಗ ಟ್ಯಾಪ್ ತೊಳಿಲಿಕ್ಕೆ ಹೋಗುವಾಗ, ನೀವು ಕೈ ತೊಳೆಯುವಾಗ, ನೀವು ಊಟ ಮಾಡಿ ಕೈ ತೊಳೆಯೋಕೆ ಹೋಗಬೇಕಾದ್ರೆ ನೀವೇ ಒಬ್ಸರ್ವ್ ಮಾಡಿ. ನಾವೇನು ಮಾಡ್ತೇವೆ? ಟ್ಯಾಪನ್ನು ಆನ್ ಮಾಡ್ತೇವೆ, ಎಡ ಕೈಯಲ್ಲಿ ಟ್ಯಾಪನ್ನು ಆನ್ ಮಾಡ್ತೇವೆ, ಆಮೇಲೆ ಕೈ ತೊಳಿತೇವೆ, ಆಮೇಲೆ ಬಾಯಿ ತೊಳಿತೇವೆ. ಆಗ ಟ್ಯಾಪ್ ಆನೇ ಇರ್ತದೆ, ಇನ್ನೊಂದು ಕೈ ಫ್ರೀ ಇರ್ತದೆ. ಅದನ್ನು ಟ್ಯಾಪನ್ನು ಬಂದ್ ಮಾಡಬೇಕು ಅನ್ನೋ ಪ್ರವೃತ್ತಿ ನಮಗೆ ಬಂದಿರುವುದಿಲ್ಲ. ಅಭ್ಯಾಸ ಇಲ್ಲ. ನಿಮ್ಮ ತಪ್ಪು ಅಂತ ನಾನು ಹೇಳೋದಲ್ಲ, ನಮಗೆ ಅಭ್ಯಾಸವೇ ಇಲ್ಲ. ಆ ಟ್ಯಾಪನ್ನು ಆನ್ ಮಾಡಿ ಗೊತ್ತವೇ ಗಡಿಗಡಿಗೆ ಬಂದ್ ಮಾಡಬೇಕು ಅನ್ನೋದನ್ನು ನಮಗೆ ಮರ್ತೋಗಿದೆ. ಆಗ ಎಷ್ಟು ನೀರು ವೇಸ್ಟ್ ಆಗ್ತದೆ ಅನ್ನೋದನ್ನು ನಾವು ಮರ್ತಿಲ್ಲ. ಅದೇ ರೀತಿ ನಾವು ಪ್ರತಿದಿನ ಮನೆಯಲ್ಲಿ ನಾವು ಪ್ರತಿ ಸಾರಿ ಕೈ ತೊಳೆಯುವಾಗ, ಮುಖ ತೊಳೆಯುವಾಗ, ಬಾಯಿ ತೊಳೆಯುವಾಗ, ಹಲ್ಲುಜ್ಜುವಾಗ ನಾವು ಹೀಗೇ ಮಾಡ್ತಾ ಹೋದರೆ ನೀರು ಸುಮ್ಮನೆ ತೋಡಿಗೆ ಹೋಗ್ತದೆ ವಿನಃ ಅದು ಉಪಯೋಗ ಆಗುವುದಿಲ್ಲ. ಆದರೆ ಆ ನೀರನ್ನು ಸಮ್ ಟ್ಯಾಂಕಿಗೆ ಬರಲಿಕ್ಕೆ ಮಾಡಿ, ಕಾರ್ಪೊರೇಷನಿಗೆ ದುಡ್ಡು ಕೊಟ್ಟು ಸಮ್ ಟ್ಯಾಂಕಿಗೆ ಬಂದು, ಸಮ್ ಟ್ಯಾಂಕಿಂದ ಮೇಲೆ ಪಂಪ್ ಹಾಕಲಿಕ್ಕೆ ಕರೆಂಟಿಗೆ ದುಡ್ಡು ಕೊಟ್ಟು ಪಂಪ್, ಅದೆಲ್ಲ ಖರ್ಚು ಅದರಲ್ಲಿ ಇರ್ತದೆ, ಆ ಟ್ಯಾಂಕಿನಲ್ಲಿ ಇರ್ತದೆ. ಅಷ್ಟು ಖರ್ಚು ಮಾಡಿದ ನೀರನ್ನು ಧರ್ಮಕ್ಕೆ ನಾವು ತೋಡಿಗೆ ಬಿಡ್ತಾ ಇದ್ದೇವೆ. ಆ ಪ್ರವೃತ್ತಿಯನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತಾದರೆ ನಾವು ಶಾಲೆಯಿಂದ ಶುರು ಮಾಡಬೇಕು. ಶಾಲೆಯಿಂದ ಮಾತ್ರ ಮಾಡಿದರೆ ಆಗೋದಿಲ್ಲ, ಹಿರಿಯರು ಫಾಲೋ ಮಾಡಬೇಕು.
ಅಷ್ಟು ಮಾಡಿದಾಗ ಏನಾಗ್ತದೆ, ನಾವು ನಮ್ಮ ಜಿಲ್ಲೆಯಲ್ಲಿ ನಾವು ಎಲ್ಲಿಯಾದರೂ ಮಳೆ ನೀರನ್ನು ಇದು ಸಂಗ್ರಹ ಮಾಡಲಿಕ್ಕೆ ಶುರು ಮಾಡಿ 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 ಪ್ರತಿಯೊಂದು ಶಾಲೆಯಲ್ಲಿ ಮಾಡಬೇಕು. ತುಂಬ ಶಾಲೆಗಳು ಮಾಡಲಿಲ್ಲ, ನಾನು ಒಪ್ಕೊಳ್ತೇನೆ. ಒಂದು ಶಾಲೆಯಲ್ಲಿ ಮಾಡಿ ನಾವು ಆಡಳಿತ ಸಭೆ ನಾವು ಒಂದು ಶಾಲೆಯಲ್ಲಿ ಮಾಡಿ ಇಡೀ ಕಟ್ಟಡಕ್ಕೆ ಕೊಡಿ ಅಂತ ಕೇಳಿದವರು ಇದ್ದಾರೆ. ನಾನು ಅದನ್ನು ತಪ್ಪು ಅಂತ ಹೇಳೋದಿಲ್ಲ, ಆದರೂ ಮಾಡಿದಾರಲ್ಲ ಅಂತ ನಾನು ಶಾಲೆಯ ಆಡಳಿತ ಮಂಡಳಿಯ ಕಟ್ಟಡ ಅಂತ ಹೇಳಿ ಕೊಡಬೇಕಾಗಿದೆ. ನಾನು ಸುಳ್ಳು ಹೇಳೋದಿಲ್ಲ. ಆದರೆ ನಮ್ಮಲ್ಲಿ ಆ ಪ್ರವೃತ್ತಿ ಬೆಳಿಬೇಕು. ಅದು ನೀರು ಅಂತಲ್ಲ, ಜಲ, ವಾಯು ಮತ್ತು ಏನು ಪ್ರಕೃತಿಯ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಾವು ಅಸಡ್ಡೆ ತೋರಬಾರದು. ನಾವು ಅದನ್ನೇ ನಿಮ್ಮನ್ನು ಆಡಳಿತ ಮಂಡಳಿಯ ದೃಷ್ಟಿಯಿಂದ ನಿಮ್ಮನ್ನು ವಿನಂತಿಸ್ಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಮ್ಮಲ್ಲಿ 4,000 ಮಿಲಿಮೀಟರ್ ಮಳೆ ಬರ್ತದೆ ಸ್ನೇಹಿತರೆ. ಅಷ್ಟು ಮಳೆ ಬರುವಾಗ ನಮಗೆ ದೇಶದಲ್ಲಿ ನೀರಿಲ್ಲ, ಬೇಸಿಗೆಯಲ್ಲಿ ನೀರಿಲ್ಲ, ಪಂಪು, ಟ್ಯಾಂಕರು, ಅವರಿಗೆ ಬಿಸ್ನೆಸ್ ಕೊಡಲಿಕ್ಕೆ ತಯಾರಿದ್ದೇವೆ ವಿನಃ ಧರ್ಮಕ್ಕೆ ದೇವರು ಕೊಟ್ಟಂಥ ನೀರನ್ನು ನಮ್ಮ ಭೂಮಿಯೊಳಗೆ ಉಳಿಸ್ಕೊಳ್ಳಿಕ್ಕೆ ನಾವು ಯಾವ ಪ್ರಯತ್ನವನ್ನು ಮಾಡೋದಿಲ್ಲ. ಎಲ್ಲ ಶಾಲೆಗಳಿಗೆ ಬೇಕಾದಷ್ಟು ಈಗಿನ ಹೊಸ ಸಿಟಿಯೊಳಗಿನ ಶಾಲೆಗಳಿಗೆ ಕಷ್ಟ. ಆದರೆ ಮೊದಲಿನ ನಾವು ಶಾಲೆಗಳು ಏನಿದ್ದಾವೆ, ಹಿಂದಿಂದ ಬಂದ ಶಾಲೆಗಳಿಗೆ ಜಾಗ ಇದೆ, ಗ್ರೌಂಡ್ ಇದೆ, ಬಾವಿ ಇದೆ. ಆದರೂ ಆ ಬಾವಿಗೆ ನೀರು ಬಿಡುವಂಥ ಪ್ರಯತ್ನ ಮಾಡಲಿಲ್ಲ ನಾವು. ಆ ಗ್ರೌಂಡಿನಿಂದ ಹರಿಯುವ ನೀರನ್ನು ತೋಡಿಗೆ ಬಿಡ್ತೇವೆ. ಅದರ ಬದಲು ಒಂದು ಸಣ್ಣ ಇಂಗುಗುಂಡಿ ಮಾಡಿ, ಒಂದು 10 ಫೀಟಿನ ಇಂಗುಗುಂಡಿ ಮಾಡಿದರೂ ಸಾಕು. ಅದಕ್ಕೆ ಎಲ್ಲ ನೀರನ್ನು ಬಿಡಿ, ಅದಕ್ಕೇನು ಶುದ್ಧೀಕರಣ ಮಾಡಬೇಕಾಗಿಲ್ಲ. ಈ ಜಲವೇ ಈ ಭೂಮಿಯ ಶುದ್ಧೀಕರಣ ಮಾಡ್ತದೆ. ಆ ಭೂಮಿ ಶುದ್ಧೀಕರಣ ಮಾಡಿ ನಿಮ್ಮ ಟಾಂಕಿ ಏನು ನಿಮ್ಮ ಬಾವಿ ಇದೆ ಅದಕ್ಕೆ ನೀರು ಕೊಡ್ತದೆ. ಸುಮ್ಮನೆ ಭೂಮಿಗೆ ಬಿಟ್ಟರೆ ಸಾಕು, ಬೇರೆ ಎಂತ ಮಾಡಬೇಕಲ್ಲ. ಮತ್ತೆ ಆ ಇಂಗುಗುಂಡಿಯಲ್ಲಿ ಮಕ್ಕಳು ಬೀಳ್ತಾರೆ ಅನ್ನೋ ತಲೆಬಿಸಿ ಮಾಡಬೇಡಿ, ಅದನ್ನು ಮುಚ್ಚಿ ಸೈಡಲ್ಲಿ ನೀರು ಬಿಡಿ. ಹಾಗೆ ಮಾಡಿದಾಗ ಏನಾಗ್ತದೆ, ಆಟೋಮೆಟಿಕ್ ಆಗಿ ನಿಮಗೆ ನೀರಿನ ಕ್ಷಾಮ ಕಡಿಮೆ ಆಗ್ತದೆ. ಇಲ್ಲದ್ರೆ ನಾವು ಭೂಮಿಯಿಂದ ನೀರನ್ನು ಮಾತ್ರ ತೆಗಿಲಿಕ್ಕೆ ಕಲ್ತಿದ್ದೇವೆ, ವಾಪಸ್ ಕೊಡಲಿಕ್ಕೆ ಕಲಿಯಲಿಲ್ಲ. ಆ ಕಲಿಯುವ ಅದು ವಾಪಸ್ ಕೊಡುವಂಥ ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಳ್ಳೋಣ. ಅಷ್ಟು ಹೇಳಿ ಮತ್ತೆ ನಾನು ಎಜುಕೇಷನ್ ವಿಷಯದಲ್ಲಿ ನಿಮಗೆ ನಾನು ಹೇಳಲಿಕ್ಕೆ ನನಗೆ ಎಂಥದ್ದು ಗೊತ್ತಿಲ್ಲ. ನಾನು ನಮ್ಮ ನಿರ್ಮಿತಿ ಕೇಂದ್ರಕ್ಕೆ ವರ್ಷಕ್ಕೆ ಸಾಧಾರಣ 800ರಿಂದ 1,000 ವಿದ್ಯಾರ್ಥಿಗಳು ಬರ್ತಾರೆ. ಆ 8,000 ಮಂದಿ ವಿದ್ಯಾರ್ಥಿಗಳು, ಆ 800ರಿಂದ 1,000 ವಿದ್ಯಾರ್ಥಿಗಳು ಅಂದರೆ ವಿವಿಧ ಶಾಲೆಗಳಿಂದ, ಬೆಂಗಳೂರಿಂದ ಬರೋ ಶಾಲೆಗಳಿಂದ ಬರ್ತಾರೆ, ಈ ಪಕ್ಕದ ಕೇರಳದಿಂದ ಬರ್ತಾರೆ, ಉಡುಪಿ, ಭಟ್ಕಳದಿಂದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ನಮ್ಮ ಟೆಕ್ನಾಲಜಿಯನ್ನು, ನಿರ್ಮಿತಿ ಕೇಂದ್ರದ ಟೆಕ್ನಾಲಜಿಯನ್ನು ಸ್ಟಡಿ ಮಾಡಲಿಕ್ಕೆ ಬರ್ತಾರೆ. ಬರುವಾಗ ನಾನು ಅವರಿಗೆ 1-1.5 ಗಂಟೆವರೆಗೆ ನಾನು ಪಾಠ ಮಾಡಲಿಕ್ಕೆ ನನಗೆ ಸ್ವಲ್ಪ ಗೊತ್ತಿದೆ. ಅದು ನನ್ನ ಸಬ್ಜೆಕ್ಟ್ ಮಾತ್ರ, ಅದು ಬಿಟ್ಟು ನಮಗೆ ಏನು ಗೊತ್ತಿಲ್ಲ. ಆದರೂ ಸಹ ಒಂದು ಪ್ರೀತಿ ಇಟ್ಟು ನನ್ನನ್ನು ಕರೆದಿದ್ದೀರಿ. ಯಾವಾಗಲೂ ನಾವು ಪಾಠ ಹೇಳಿದ ಗುರುಗಳು ಮತ್ತು ವಿದ್ಯೆ ಕಲಿಸಿದ ತಾಯಿ ಯಾವತ್ತೂ ನಾವು ಮರಿಬಾರದಂತೆ. ಒಂದು ಮರ ಭೂಮಿಯಲ್ಲಿ ಬೆಳೆದಾಗ ತನ್ನ ಶಕ್ತಿಯಿಂದ ಬೆಳೀತದೆ, ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯನ್ನು ಮೀರಿ ಅದು ಮೇಲೆ ಬೆಳೀತದೆ, ಬೆಳಿಲೇಬೇಕು. ಹಾಗೆ ಮೇಲೆ ಬೆಳೆದು 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 ಅದು ಹಾಗೆ ಬೆಳೆದು ಇಡಲಿಕ್ಕಾಗೋದಿಲ್ಲ, ಅದು ಮತ್ತೆ ಫಲ ಬರಬೇಕಲ್ಲ. ಆ ಫಲವನ್ನು ಬಾಗಿ ಮತ್ತೆ ಭೂಮಿಗೆ ಕೊಡಬೇಕು. ಹಾಗೆ ಭೂಮಿಗೆ ಕೊಟ್ಟಾಗ ಮಾತ್ರ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೇವೆ. ಎಷ್ಟೇ ನಾವು ಎತ್ತರಕ್ಕೆ ಬೆಳೆದರು, ಏರಿದವನು ಚಿಕ್ಕವನಿರಬೇಕೆಂಬುದ ಮಾತನ್ನು ಸಾರುವನು, ಮೂಡುವನು ರವಿ ಮೂಡುವನು ಅಂತ ಹೇಳಿದಾಗೆ ಭೂಮಿಯ ಮೇಲೆ ಎತ್ತರಕ್ಕೆ ಬೆಳೆದಾಗ ಮತ್ತೆ ಅದು ಬಾಗಿ ಹಣ್ಣನ್ನು ನೀಡಿ ಭೂಮಿಗೆ ನೀಡಿದಾಗ ಒಂದು ಗ್ರ್ಯಾಟಿಟ್ಯೂಡ್, ಆ ಒಂದು ಕೃತಜ್ಞತೆ ಭಾವನೆ ನಮ್ಮಲ್ಲಿ ಬೆಳೀತದೆ. ಹಾಗೆ ನನಗೆ ಶಿಕ್ಷಣ ಕಲಿಸಿದಂಥ ಆ ಶಾಲೆಗಳನ್ನು, ಆಂಗ್ಲ ಮಾಧ್ಯಮ ಶಾಲೆ ಅಥವಾ ನಾನು ಫಸ್ಟಿಗೆ ನಾನು ಕನ್ನಡ ಮಾಧ್ಯಮ, 1 ವರ್ಷ 2 ವರ್ಷ, ಆಮೇಲೆ ಮತ್ತೆ ಆಂಗ್ಲ ಮಾಧ್ಯಮ, ನನಗೆ ಕಲಿಸಿದ ಶಾಲೆಯ ಎಲ್ಲ ಶಿಕ್ಷಕರನ್ನು, ಆಡಳಿತ ಮಂಡಳಿಯನ್ನು ಕೂಡ ಸ್ಮರಿಸುತ್ತಾ, ನೀವು ಅಂಥ ದೊಡ್ಡ ಮಹತ್ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಆದ್ದರಿಂದ ನಿಮಗೆಲ್ಲರಿಗೂ ನಾನು ಆಭಾರಿಯಾಗಿ, ಕೃತಜ್ಞತನಾಗಿ, ನನಗೆ ಆ ಕೊಟ್ಟಂಥ ಅವಕಾಶದಲ್ಲಿ 2 ಮಾತು ನಿಮ್ಮೊಡನೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಶಿರಬಾಗಿ ವಂದಿಸ್ತಾ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರೀತಿಯ ಹೊಸಗೆಯನ್ನು ನಮಗೆ ಕೊಟ್ಟಿದ್ದಾರೆ. ಹಾಗೆ ಈಗ ನೂತನ ಅಧ್ಯಕ್ಷರ ಭಾಷಣ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಂದ. ಬಹಳ ವ್ಯವಸ್ಥಿತವಾಗಿ, ಅಚ್ಚುಕಟ್ಟಾಗಿ, ಚಿಕ್ಕದಾಗಿ ಚೊಕ್ಕದಾಗಿ ನಮ್ಮ ಈ ಒಂದು ಒಕ್ಕೂಟದ ನೂತನ ಪದಾಧಿಕಾರಿಗಳ ಪದಗ್ರಹಣ ನಡೆದಿದೆ. ಇನ್ನು ಇರುವಂತಹದ್ದು ನಮಗೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಎರಡೂ ಜಿಲ್ಲೆಗಳ
ಆಂಗ್ಲ ಮಾಧ್ಯಮ ಶಾಲೆಗಳ ಏನು ಸಮಸ್ಯೆಗಳಿದೆ ಅಥವಾ ಅವರ ಏನು ಆಗುಹೋಗುಗಳಿದೆ ಅದರ ಬಗ್ಗೆ ನಾವು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ನಮಗೆ ಜವಾಬ್ದಾರಿಯನ್ನು ನೀವೆಲ್ಲರೂ ಸೇರಿ ಈ ಒಂದು ಒಕ್ಕೂಟಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಿ. ಈಗಾಗಲೇ ನಮ್ಮ ರೋಟೇರಿಯನ್ ರಾಜೇಂದ್ರ ಕಲ್ಬಾವಿಯವರು ಪದಗ್ರಹಣ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಪದಾಧಿಕಾರಿಗಳಾಗಿ, ಕಾರ್ಯಕಾರಿಣಿ ಸಮ್ಮಿಶ್ರದ ಸದಸ್ಯರಾಗಿ, ಪ್ರತಿ ತಾಲೂಕಿನ ಸಂಚಾಲಕರಾಗಿ ನೇಮಕಗೊಂಡಂಥ ಎಲ್ಲ ನಮ್ಮ ಈ ಒಕ್ಕೂಟದ ಬಂಧುಗಳಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೆಲಸ ಕಾರ್ಯಗಳನ್ನು ನಮ್ಮ ಎರಡೂ ಜಿಲ್ಲೆಗಳ ಆಂಗ್ಲ ಮಾಧ್ಯಮ ಶಾಲೆಗಳ ಪರವಾಗಿ ನಾವೆಲ್ಲರೂ ಸೇರಿ ಕೆಲಸವನ್ನು ಮಾಡೋಣ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಒಂದು ನೈತಿಕ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುವುದರ ಮೂಲಕ ನಾವು ಕೂಡ ಹತ್ತಿರದ ಯಾವುದೇ ವಿದ್ಯಾಸಂಸ್ಥೆ ಇದ್ದರೂ ಕೂಡ ಅದಕ್ಕೆ ಮಾದರಿಯಾಗಿ ನಾವೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯ ಶಿಕ್ಷಣವನ್ನು, ನಮ್ಮ ದೇಶದ ರಾಷ್ಟ್ರಭಕ್ತಿಯನ್ನು, ನಮ್ಮ ಕರ್ನಾಟಕ ನಾಡಿನ ಬಗ್ಗೆ ಪ್ರೇಮವನ್ನು, ನಮ್ಮ ಮಣ್ಣಿನ ತುಳುನಾಡಿನ ಬಗ್ಗೆ ತಿಳುವಳಿಕೆಯನ್ನು, ಒಟ್ಟಿನಲ್ಲಿ ಒಳ್ಳೆಯ ಶಿಕ್ಷಣವನ್ನು ಇಷ್ಟವರೆಗೆ ನೀವೇನು ಕೊಡ್ತಾ ಬಂದಿದ್ದೀರಿ, ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವುದರ ಮೂಲಕ ನಮ್ಮ ಸಂಘಟನೆಯ ಏನು ನಿಮಗೆ ಸಂಘಟನೆಯಿಂದ ಆಗಬೇಕಾಗಿದೆ, ಯಾವುದೇ ರೀತಿಯಾದ ಸಮಸ್ಯೆಗಳು ಬಂದಾಗ ನಮ್ಮನ್ನು ಕಾಂಟ್ಯಾಕ್ಟ್ ಆದರೆ ನಾವೆಲ್ಲರೂ ಸೇರಿ ನಿಮ್ಮ ಪರವಾಗಿ ನಮ್ಮ ವಿದ್ಯಾಸಂಸ್ಥೆಗಳನ್ನು ಉಳಿಸಿ ಬೆಳೆಸುವಲ್ಲಿ ನಾವು ಖಂಡಿತವಾಗಿಯೂ ನಿಮ್ಮ ಜೊತೆ ಈ ಒಕ್ಕೂಟ ಇಡೀ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಆಂಗ್ಲ ಮಾಧ್ಯಮ ಶಾಲೆಗಳ ಆಡಳಿತ ಮಂಡಳಿಗಳ ಜೊತೆ ಇರ್ತದೆ ಅಂತ ಹೇಳುತ್ತಾ, ಇನ್ನು ಮುಂದಿನ ದಿನಗಳಲ್ಲಿ ನಾವು ಪ್ರತಿ ತಾಲೂಕಿನಲ್ಲಿ ಈಗಾಗಲೇ ಸಂಚಾಲಕರನ್ನು ಆಯ್ಕೆ ಮಾಡಿದ್ದೀವಿ. ಹೆಬ್ರಿ ಮತ್ತು ಬೈಂದೂರು ಮತ್ತು ನಮ್ಮ ಬ್ರಹ್ಮಾವರ ಮತ್ತು ಕುಂದಾಪುರ ಈ 3 ತಾಲೂಕಿಗೆ ಸಂಚಾಲಕರನ್ನು ಆಯ್ಕೆ ಮಾಡಲಿಕ್ಕಿದೆ. ನಾವು ಆ ಕೆಲಸವನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿ ನಾವು ಪದಾಧಿಕಾರಿಗಳಿದ್ದೇವೆ ಅದೇ ರೀತಿ ತಾಲೂಕು ಮಟ್ಟದಲ್ಲೂ ಕೂಡ ನೀವು ಸಂಚಾಲಕರಾದವರು ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡು ಆ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಾವು ಇನ್ನು ನಿಮ್ಮ ಜೊತೆ ನಮಗೆ ಅಧಿಕಾರ ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಸಂಚಾಲಕರ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡು ಒಟ್ಟಾಗಿ ಎಲ್ಲರೂ ಕೂಡ ಈ ಒಂದು ಆಂಗ್ಲ ಮಾಧ್ಯಮ ಶಾಲೆಗಳ ಒಟ್ಟು ಅಭಿವೃದ್ಧಿ ಕೆಲಸಗಳಿಗೆ ನಾವೆಲ್ಲರೂ ಒಟ್ಟು ಸೇರಿ ಕೆಲಸ ಮಾಡೋಣ. ನಾವೆಲ್ಲರೂ ಕೂಡ ನಾನು ಯಾವತ್ತೂ ಹೇಳಲಿಕ್ಕಿದೆ, ಒಂದು ಸಂಘ, ಒಂದು ಸಂಸ್ಥೆ, ಒಂದು ವ್ಯಕ್ತಿ ಸಮಾಜದಲ್ಲಿ ಗುರುತರವಾದ ಕೆಲಸವನ್ನು ಮಾಡಿದಾಗ ಆ ಸಂಘವನ್ನು, ಆ ಸಂಸ್ಥೆಯನ್ನು ಅಥವಾ ವ್ಯಕ್ತಿಯನ್ನು ಸಮಾಜ ಗುರುತಿಸ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಈ ಒಕ್ಕೂಟವನ್ನು ಬಲಿಷ್ಠಗೊಳಿಸುವಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ನಾವು ಶಿಕ್ಷಣ ಸಚಿವರನ್ನು ಕೂಡ ಭೇಟಿಯಾಗಬೇಕಾಗಿದೆ. ಸರ್ಕಾರಕ್ಕೆ ಬೇರೆ ಬೇರೆ ನಮ್ಮ ಈಗಾಗಲೇ ಬೇರೆ ಬೇರೆ ಶಾಲೆಗಳಿಂದ ಬಂದಂಥ ಮನವಿಗಳನ್ನು ಒಟ್ಟು ಒಂದು ಮನವಿ ಪತ್ರವನ್ನು ನೀಡಲಿಕ್ಕಿದ್ದೇವೆ. ಆ ಸಂದರ್ಭದಲ್ಲೂ ಕೂಡ ನಿಮ್ಮೆಲ್ಲರ ಸಹಕಾರ ಬೇಕು. ನನ್ನಿಂದ ಬಹಳಷ್ಟು ಹಿರಿಯರಾದಂಥ ರಾಡ್ರಿಗಸ್ ಸರ್ ಇದ್ದಾರೆ, ಭಾಸ್ಕರ್ ಆಚಾರ್ಯರು ಇದ್ದಾರೆ, ಮುಂದಕ್ಕೆ ಕೂತಂತ ನೀವೆಲ್ಲರೂ ಕೂಡ ಇದ್ದೀರಿ, ಆರ್ವಿನ್ ಸರ್ ಅವರಿದ್ದಾರೆ. ನಿಮ್ಮೆಲ್ಲರ ಸಹಾಯ ಸಹಕಾರವನ್ನು, ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಈ ಒಕ್ಕೂಟವನ್ನು ಮುನ್ನಡೆಸಿಕೊಡುವಂಥ ಜವಾಬ್ದಾರಿಯನ್ನು ನಾನು ಸ್ವೀಕರಿಸ್ತೇನೆ ಅಂತ ಹೇಳುತ್ತಾ, ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ನೂತನ ಅಧ್ಯಕ್ಷರ ಭರವಸೆ ನಮಗೆಲ್ಲರಿಗೂ ಶ್ರೀರಕ್ಷೆ ಆಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈಗ ನಮ್ಮ ಪದಗ್ರಹಣ ಸಮಾರಂಭದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಧನ್ಯವಾದ ಆದ ಕೂಡಲೇ ನಮ್ಮ ಪ್ರಥಮ ಸಭೆ ಈಗಲೇ ಪ್ರಾರಂಭ ಆಗಲಿಕ್ಕಿದೆ. ಅದು ಒಕ್ಕೂಟದ ಕಾರ್ಯಚಟುವಟಿಕೆಗಳ ಬಗ್ಗೆ ಸಮಾಲೋಚನೆ ಅಂತ ಆಗಲಿಕ್ಕಿದೆ. ನಾವು ವಿರಮಿಸಲಿಕ್ಕಿಲ್ಲ, ಸಭೆಯಾಗಿ ಹೋಗಲಿಕ್ಕಿಲ್ಲ. ಧನ್ಯವಾದ ಆದ ಕೂಡಲೇ ಪ್ರಥಮ ಸಭೆ ಪ್ರಾರಂಭ ಆಗುವಂಥದ್ದೇ. ಹಾಗಾಗಿ ಜಯಸೂರ್ಯರವರು ಧನ್ಯವಾದಗಳನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. 1999ಕ್ಕೆ ಪ್ರಾರಂಭವಾದಂಥ ಈ ಒಕ್ಕೂಟ ಇಷ್ಟು ತನಕ ನಿರಂತರ ನಡೀತಾ ಬಂದಿದೆ. ಹಲವು ಸಮಸ್ಯೆಗಳನ್ನು ಎದುರಿಸಿಕೊಂಡು ಅದನ್ನು ನಿವಾರಿಸಿಕೊಂಡು ಧೈರ್ಯದಿಂದ ನಾವು ಮುಂದೆ ಬಂದಿದ್ದೇವೆ. ಎಲ್ಲ ಶಾಲೆಯವರು ಇಷ್ಟು ತನಕ ಸಹಕರಿಸಿದರು. ಮತ್ತು ಒಂದು ಕೊರೋನಾದ ಟೈಮಲ್ಲಿ ನಮ್ಮ ಹಿಂದಿನ ಅಧ್ಯಕ್ಷರ ಮೃತಪಟ್ಟು ಈ ಒಂದು ಸಂಘ ಇಷ್ಟು ತನಕ ಬಾಕಿಯಾಗಿತ್ತು. ಈಗ ಹೊಸದಾಗಿ ರವೀಂದ್ರ ಶೆಟ್ಟಿಯವರ
ನಾಯಕತ್ವದಲ್ಲಿ ಅದು ಮುನ್ನಡೆಯಲಿಕ್ಕೆ ಈಗಾಗಲೇ ಪದಗ್ರಹಣ ಸಮಾರಂಭ ನಡೆದಿದೆ. ಈ ವೇದಿಕೆಯಲ್ಲಿ ಇಂದು ಪದಗ್ರಹಣ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ರಾಜೇಂದ್ರ ಕಲ್ಬಾವಿ ಅವರಿಗೆ ನಾನು ಪ್ರಥಮವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದವರನ್ನು ಇನ್ನು ಮುಂದಕ್ಕೆ ಈ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದಾರೆ. ಆ ಅಧ್ಯಕ್ಷ ಸ್ಥಾನವನ್ನು ಯೋಗ್ಯ ರೀತಿಯಲ್ಲಿ ನಿರ್ವಹಿಸುತ್ತಾ ಈ ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ಇರುವಂಥ ರವೀಂದ್ರ ಶೆಟ್ಟಿ ಅವರನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೀನಿ, ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಉಪಾಧ್ಯಕ್ಷರಾದ ಭಾಸ್ಕರಾಚಾರ್ ಹಿಂದಾರ್ ಸಾಂದೀಪನಿ ವಿದ್ಯಾಸಂಸ್ಥೆಯ ಸಂಚಾಲಕರು, ಅವರನ್ನು ನಾನು ಈ ಕಾರ್ಯಕ್ರಮದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಇನ್ನೊಬ್ಬರು ಮೂಸಬ್ಬ ಬಿಹಾರಿ ಜೋಕಟ್ಟೆ ಇವರನ್ನು ಕೂಡ ನಾನು ಈ ಸಮಾರಂಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಅಲ್ಬನ್ ರೋಡ್ರಿಗಸ್ ದಂಡತೀರ್ಥ ವಿದ್ಯಾಸಂಸ್ಥೆ ಕಾಪು ಇದರ ನಿರ್ದೇಶಕರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಈಶ್ವರ್ ಪ್ರಸಾದ್ ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ನಾನು ಪ್ರೀತಿಯಿಂದ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲ ಪದಾಧಿಕಾರಿಗಳು ಮುಂದಕ್ಕೆ ನಾವೀಗಾಗಲೇ ಇನ್ನೊಂದು ಮೀಟಿಂಗ್ ಈಗ ನಡೆಸಲಿಕ್ಕಿದ್ದೇವೆ. ನೀವೆಲ್ಲ ತಾಲೂಕಲ್ಲಿ ನಾವು ಮುಂದಕ್ಕೆ ಈ ಸಮಾರಂಭವನ್ನು ಇಂಥ ಕಾರ್ಯಕ್ರಮವನ್ನು ತಾಲೂಕಲ್ಲಿ ನಾವು ನೆರವೇರಿಸಿಕೊಂಡು ಬಂದು ಮುಂದಕ್ಕೆ ಕೂಡ ಅದನ್ನು ಪ್ರಬಲವಾಗಿ ಯಾವತ್ತೂ ಹಿಂದೆ ಉಳಿಯದ ರೀತಿಯಲ್ಲಿ ನಾವು ನೆರವೇರಿಸಬೇಕು ಅಂತ ಕೇಳಿಕೊಂಡು ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ.